खुदाया तो कादिर है, नेक और कम को कर। खुदाया तो कादिर है, नेक और कम को कर। दिल से बगज दूर कर, मोहब्बत को दिल में तू भर। खुदाया तो कादिर है, नेक और कम को कर। जब जुल्मों को हो सामना, तब तो ही हमें सामना। जब जुल्मों को हो सामना, तब तो ही हमें सामना। मुश्किलों सब आसान कर दे, अमन शांति कायम कर दे। राह सीधी दिखा, नेक हमको बना, और इल्म से दिलों को मुनव्वर कर। राह सीधी दिखा, नेक हमको बना, और इल्म से दिलों को मुनव्वर कर। खुदाया तो कादिर है, नेक और कम को कर। ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಶಾಲಾಭಿವೃದ್ಧಿಯ ಎಲ್ಲ ಚಟುವಟಿಕೆಗಳೊಟ್ಟಿಗೆಯೂ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ಜನಾಬ್ ಹಾಜಿ UK ಇಬ್ರಾಹಿಂ ರವರು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೂ ನಮಗೆ ಸದಾ ಸಹಕಾರವನ್ನು ನೀಡುತ್ತಾ ಇರುವಂಥ ಇಬ್ರಾಹಿಂ ರವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವತ್ತು ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಈ ಒಂದು ಕಾರ್ಯಕ್ರಮ, ಈ ಒಂದು ಚಟುವಟಿಕೆ ನಮ್ಮಲ್ಲಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಆಡಳಿತದ ವ್ಯವಸ್ಥೆಯ ಚುಕ್ಕಾಣಿಯ ಅಲ್ಲಿ ಸಮಯ ಪ್ರಜ್ಞೆಯನ್ನು ಗುರುತಿಸಿಕೊಂಡು ತನ್ನನ್ನೇ ತಾನು ತೊಡಗಿಸಿಕೊಂಡಂಥ ಒಬ್ಬ ಅಧಿಕಾರಿ ಉಳ್ಳಾಳ ಪುರಸಭೆಯ ಮುಖ್ಯಾಧಿಕಾರಿ, ನಗರಸಭೆಯ ಪೌರಾಯುಕ್ತರಾಗಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತೇನೆ. ಶ್ರೀಯುತ ರಾಯಪ್ಪರವರು ಅವರು ಈಗಲ್ಲ, ಮೊದಲೊಮ್ಮೆ ನಮ್ಮಲ್ಲಿಗೆ ಬಂದಿದ್ದರು. ಉಳ್ಳಾಳದಲ್ಲಿ ಅವರು ಮೊದಲೊಮ್ಮೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೂ ಅವರಲ್ಲಿ ನಾವು ಮೆಚ್ಚಿಕೊಳ್ಳುವಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಅಧಿಕಾರಿಗಳು ಬಹಳಷ್ಟು ಜನ ಇದ್ದಾರೆ. ಅಥವಾ ನಾವು ಹೇಳಿಕೊಳ್ಳುವುದು ಏನಂದರೆ, ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಬುದ್ಧಿವಂತರು, ನಾವು ಮಾತ್ರ ವ್ಯವಸ್ಥೆ ಮಾಡುವವರು ಅಂತ ಅಲ್ಲ. ಅದಕ್ಕೂ ಏನಾಗಿದೆ ಅಂತ ಅಪವಾದ ಅಂತ ಹೇಳಿದರೆ, ರಾಯಪ್ಪನಂಥ ಅಧಿಕಾರಿಗಳು ಇದ್ದಾರೆ. ಅವರ ಸಮಯ ಪ್ರಜ್ಞೆ, ಬಹುಶಃ ಅವರು 6 ಗಂಟೆಗೆ ಬರ್ತೇನೆ ಅಂತ ಹೇಳಿದರೆ 6 ಗಂಟೆಗೆ ಬೆಳಿಗ್ಗೆ ರೆಡಿ. ಮೊನ್ನೆ ನನಗೊಂದು ಕಾಲ್ ಮಾಡಿ ಹೇಳಿದರು, ನಿಮ್ಮಲ್ಲಿ ಶುಚಿತ್ವದ ಬಗ್ಗೆ ನನಗೆ ನೋಡಬೇಕಪ್ಪ, ಬೆಳಿಗ್ಗೆ ನಾನು 6 ಗಂಟೆಗೆ ನಾವು ಬರ್ತೇವೆ, ನೀವೆಲ್ಲರೂ ಬರಬೇಕು ಅಂತ. ಇಲ್ಲ ಸರ್, 6:30 ಗಂಟೆಗೆ ಯಾರು ಬರುವವರಿಲ್ಲ, ನೀವು ಬರುವುದಿದ್ರೆ 9:30 ನಂತರ ಬನ್ನಿ ಅಂತೇಳಿ. ಆ ಸಮಯಕ್ಕೆ ಸರಿಯಾಗಿ ಆ ಒಂದು ಸಮಯ ಪ್ರಜ್ಞೆಯಿಂದ ನಮ್ಮ ಮೇಲೆ, ನಮ್ಮ ಟ್ಯಾರಿಸ್ನ ಮೇಲೆ ಒಂದು ತರಕಾರಿ ತೋಟವನ್ನು ಮಾಡಿದ್ದೆವು. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ. ಅದರಂತೆ ಒಂದು ಭತ್ತದ ಕೃಷಿಯನ್ನು ಸಹ ನಾವು ಮಾಡಿದ್ದೆವು. ಭತ್ತ ಯಾವ ರೀತಿಯಲ್ಲಿ ಬೆಳೆಯುವುದು ಅಂತ. ಆ ಭತ್ತವನ್ನು ನೆಟ್ಟದ್ದು ಉಳ್ಳಾಳದ ಮೊದಲಿನ ಪೌರಾಯುಕ್ತೆ ಶ್ರೀಮತಿ ವಾಣಿ ವಿ ಆಳ್ವರವರು, ಅದನ್ನು ಕೊಯ್ದದ್ದು ಶ್ರೀಯುತ ರಾಯಪ್ಪರವರು ಅಂತೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಇವತ್ತು ಅವರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು, ಖಂಡಿತ ನಿಮ್ಮ ಕಾರ್ಯಕ್ರಮಕ್ಕೆ ಬರುತ್ತೇನೆ ಅಂತೇಳಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಶ್ರೀಯುತ ರಾಯಪ್ಪರವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ನನ್ನ ಆತ್ಮೀಯ ಸಹೋದರಿ ಒಬ್ಬರನ್ನು ನಾವು ಏನಂತ ಹೇಳಿದರೆ, ಯಾರು ಸಕ್ರಿಯರಾಗಿರ್ತೇವೆಯೋ ಅವರನ್ನು ನಾವು ಯಾವಾಗಲೂ ಪ್ರೋತ್ಸಾಹಿಸುವುದು ನಮ್ಮ ಜವಾಬ್ದಾರಿ. ಬ್ಯಾಂಕಿನಲ್ಲಿ ಮ್ಯಾನೇಜರ್ನವರು ತುಂಬ ಮಂದಿ ಇರ್ತಾರೆ ಗ್ಲಾಸಿನ ಒಳಗೆ. ಮ್ಯಾನೇಜರ್ ಅಂತ ಹೇಳಿದರೆ ಅವ್ರು ಗ್ಲಾಸಿನ ಒಳಗೆ, ಅವರು ನೋಡಲಿಕ್ಕಿಲ್ಲ. ಕೆಲವರು ಏನಾಗಿರ್ತಾರೆ ಅಂದರೆ, ಅವರನ್ನು ಕಂಡ ಕೂಡಲೇ ಬ್ಯಾಂಕಿಂದ ಓಡಿ ಹೋಗುವವರು ಇದ್ದಾರೆ, ಮ್ಯಾನೇಜರ್ ಇದ್ದಾರೆ. ಆದರೆ ಶ್ರೀಮತಿ ಗ್ರೇಸಿ ಮೇಡಮ್ರವರು ಮಂಗಳೂರು ಫಲ್ನೀರ್ನಲ್ಲಿರುವಂಥ ಕಾರ್ಪೊರೇಷನ್ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಾರೆ. ಅವರಿಗೂ ನಮಗೂ ಏನು ಸಂಬಂಧ ಇಲ್ಲ. ನಾವು ಏನು ದೊಡ್ಡ ಲ್ಯಾಂಡ್ ಲಾರ್ಡ್ ಆಗಲಿ ಅಥವಾ ಬಿಸ್ನೆಸ್ ಮ್ಯಾನ್ ಆಗಲಿ, ಅವರಲ್ಲಿ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದವರಾಗಲಿ ನಾವಲ್ಲ. ನಮಗೂ ಅವರಿಗಿರುವಂಥ ಒಂದು ಸಂಬಂಧ ಏನಂತಂದರೆ, ನಮಗೆ ಸಂಬಳ ಅವರ ಬ್ಯಾಂಕಿನ ಮೂಲಕ ಬರುತ್ತೆ ಅಷ್ಟೇ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಬಹುಶಃ ಅವರು ಒಂದು ತಪ್ಪು ತಿಳ್ಕೊಳ್ಬೇಡಿ, ಒಂದು ಲೇಡೀಸ್ ಆಗಿದ್ದರೂ
ಆ ಆಫೀಸಿಗೆ, ಅವರ ಬ್ಯಾಂಕಿಗೆ ಯಾವುದೇ ಕಸ್ಟಮರ್ ಬಂದಾಗಲೂ ಅವರು ಯಾವತ್ತು ಕೂತು ಕೆಲಸ ಮಾಡಿದವರಲ್ಲ. ಯಾರು ಬರಲಿ, ಬಾಗಿಲಿನ ಹತ್ತಿರ ಅವರ ಚೇಂಬರ್ ಇದೆ, ಅವರು ಎದ್ದು ನಿಂತುಕೊಂಡು ಅವರನ್ನು ಕರೆದುಕೊಂಡು ಹೋಗಿ ಯಾವ ಕ್ಲರ್ಕನ್ನು ತೋರಿಸಬೇಕು ಅವರಿಗೆ ತೋರಿಸಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ. ನಾನು ಇಲ್ಲಿ ಕೆಲವೊಮ್ಮೆ ಅವರನ್ನು ಮೀಟ್ ಆಗ್ತೇನೆ. ಯಾಕೆ, ನಮಗೆ ಅಕೌಂಟ್ ಇಲ್ಲಿ ಓಪನ್ ಮಾಡಬೇಕಿದ್ದರೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ. ಆಗ ಸೀದಾ ನಾನು ಫೋನ್ ಮಾಡಿದವರಿಗೆ, ಮೇಡಮ್ ನನ್ನೊಂದು 2 ಮಕ್ಕಳಿಗೆ ಅಕೌಂಟ್ ಆಗಬೇಕು, ಆಯಿತು ಸರ್ ಕಳಿಸಿ, ನನ್ನಲ್ಲಿ ಮಾಡಿ ಆದ ನಂತರ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುವ ಅಂತ. ಆ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡೋದು. ಏನು ಇಲ್ಲದಿದ್ದರೂ ನಾನು ಮಾಡ್ತೇನೆ, ನಿಮಗೆ ಅಕೌಂಟ್ ಮಾಡಿ ಕೊಡ್ತೇನೆ, ಮಾಡಿದಂಥ ಅಕೌಂಟನ್ನು ನೀವು ಮತ್ತೆ ನಿಮಗೆ ಬೇಕಾದಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಅಂತ. ಅಂಥ ಒಬ್ಬ ಬಹುಶಃ ಧೀರ ಮಹಿಳೆ ಅಂತ ಹೇಳಿದರೆ ತಪ್ಪಾಗಲಾರದು. ನಿನ್ನೆ ಅವ್ರದ್ದೊಂದು ಕನ್ಸ್ಯೂಮರ್ ಮೀಟ್ ಮಾಡಿದ್ದಾರೆ. ಆ ಮೀಟಿನಲ್ಲಿ ಅವರ AGM ಮತ್ತು DGM ಬಂದಿದ್ದರು. ಬಂದವರು ಅಲ್ಲಿರುವಂಥ ಎಲ್ಲ ಶೀಲ್ಡ್ಗಳನ್ನು ತೋರಿಸಿ ಹೇಳ್ತಾರೆ, ಈ ಇಷ್ಟು ಶೀಲ್ಡ್ ಬರಲಿಕ್ಕೆ ಕಾರಣ ಗ್ರೇಸಿ ಅವರು. ಆದ ಕಾರಣ 3 ವರ್ಷದಲ್ಲಿ ಈ ಬ್ಯಾಂಕನ್ನು ಮಂಗಳೂರಿನಲ್ಲಿರುವಂಥ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಅತ್ಯುನ್ನತವಾದಂಥ ಒಂದು ಬ್ಯಾಂಕನ್ನಾಗಿ ಪರಿವರ್ತಿಸಿದ್ದಾರೆ ಅಂತ. ಇಲ್ಲಿ ಸಹ ನಾವು ನೆನಪಿಟ್ಕೊಳ್ಬೇಕು, ಆ ಬ್ಯಾಂಕಿನ ಸಂಸ್ಥಾಪಕರು ಒಬ್ಬರು ಮುಸಲ್ಮಾನರು. ಇನ್ನು ಬೇರೆ ಪೌರತ್ವಕ್ಕೆ ಬೇರೆ ಏನಾದರೂ ಬೇಕಾ? ಇವತ್ತು ಬಹುಶಃ ಮಂಗಳೂರಿನಲ್ಲಿ 250 ಶಾಖೆಗಳಿವೆ ಅಂತೆ. ಇಡೀ ಕರ್ನಾಟಕದಲ್ಲಿ 3,000 ಚಿಲ್ಲರೆ, ಇಡೀ ಭಾರತದಲ್ಲಿ 3,000 ಚಿಲ್ಲರೆ ಇವತ್ತು ಕಾರ್ಪೊರೇಷನ್ ಬ್ಯಾಂಕಿನ ಶಾಖೆಗಳಿವೆ ಅಂತೆ. ಅಷ್ಟು ಶಾಖೆಯನ್ನು ಹೊಂದಿದಂಥ ಕಾರ್ಪೊರೇಷನ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದವರು ಒಬ್ಬರು ಮುಸಲ್ಮಾನರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೋದು. ಅಂಥದ್ರಲ್ಲಿ ಅವರು ಆ ನಿಟ್ಟಿನಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ವೈಯಕ್ತಿಕವಾಗಿ ಅವರನ್ನು ಏನು ಹೇಳಬೇಕು ಅಂತ ಹೇಳಿದರೆ, ನಾನು ಏನನ್ನು ಕೇಳಲಿಲ್ಲ ಅವರಿಂದ. ಅವರು ನನ್ನ ಶಾಲೆಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ನಾವು ಶಾಲೆಗೆ ಏನು ಕೇಳ್ತೇವೆಯೋ ಅದನ್ನು ಕೊಟ್ಟಿದ್ದಾರೆ. ಮೊನ್ನೊಂದು ಕಾಂಪಿಟೇಷನ್ ಮಾಡಬೇಕಿತ್ತು. ಆ ಕಾಂಪಿಟೇಷನ್ ಯಾವತ್ತೂ ಮಂಗಳೂರು ನಗರದಲ್ಲಿ ನಡೆಯುವುದು. ನನಗೆ ಅವರು ಫೋನ್ ಮಾಡಿ ಹೇಳಿದರು, ಯಾವಾಗಲೂ ಸಿಟಿಯವರಿಗೆ ಯಾಕೆ ಕೊಡಬೇಕು, ನಿಮ್ಮ ಶಾಲೆಯಲ್ಲಿ ಅರೇಂಜ್ ಮಾಡಿ ಅಂತ. ನನ್ನ ಶಾಲೆಯ 3 ಮಕ್ಕಳಿಗೆ 2,000, 1,000 ಅದಷ್ಟು ಪ್ರೈಸುಗಳನ್ನು ಕೊಟ್ಟು ಕಳಿಸಿದ್ದಾರೆ. ಇದು ಅವರಿಗೆ ನಮ್ಮ ಶಾಲೆಯ ಮೇಲೆ ಇರುವಂಥ ಅಭಿಮಾನ. ನಮಗೆ ಇಲ್ಲದಿದ್ದರು ಶಾಲೆ ಅಂತ ಹೇಳಿದರೆ ಅದು ಶಾಶ್ವತವಾಗಿರುತ್ತೆ, ಯಾರು ಬರಲಿ ಯಾರು ಹೋಗಲಿ, ಅವರಿಗೂ ನಮಗಿರುವಂಥ ಸಂಪರ್ಕ ಅಷ್ಟೇ. ನನಗೆ 6 ಕಂಪ್ಯೂಟರ್ಗಳನ್ನು ಕೊಟ್ಟರು, ನಿಮ್ಮ ಮಕ್ಕಳಿಗೆ ಕಲಿಸಿಕೊಂಡೋಗಿ ಅಂತ. ಅದು ಕಾರ್ಪೊರೇಷನ್ ಬ್ಯಾಂಕಿನಿಂದ ಕೊಡಲಿಕ್ಕೆ ಶ್ರೀಮತಿ ಗ್ರೇಸಿ ಅವರು ಕಾರಣ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಗಲಿಲ್ಲ, ಇನ್ನೂ ನಾವು ಈಗ ಅವರಲ್ಲಿ ಕೇಳ್ತಾ ಇದ್ದೀವಿ, ನಮಗೊಂದು ವಾಟರ್ ಟ್ಯಾಂಕ್ ಆಗಬೇಕು, ಅದೇ ರೀತಿಯಲ್ಲಿ ಕೆಲವು ಬಾಗಿಲುಗಳಾಗಬೇಕು. ಇದೆಲ್ಲದಕ್ಕೂ ನಾನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಅವರು ಬ್ಯುಸಿ ಇದ್ದ ಕಾರಣ ನಾನು ಇವತ್ತು ಅವರಿಂದ ಅದನ್ನು ಇನಾಗ್ರೇಷನ್ ಮಾಡಿಸಬೇಕು ಅಂತೇಳಿ ಇದ್ದೆ. ಆದರೆ ಸ್ವಲ್ಪ GST ಪ್ರಾಬ್ಲಮ್ನಿಂದಾಗಿ ಅದು ನಮಗೆ ಅವರು ಕೊಡಲಿಕ್ಕೆ ಆಗೋದಿಲ್ಲ. ಸಾಧಾರಣ 25,000 ರೂಪಾಯಿಯ ಒಂದು ಕೊಡುಗೆಯನ್ನು ಇನ್ನು ಕೆಲವೇ ದಿವಸಗಳಲ್ಲಿ ಅವರು ನಮಗೆ ಕೊಡುವವರಿದ್ದಾರೆ, ಶ್ರೀಮತಿ ಗ್ರೇಸಿ ಮೇಡಮ್ರವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಹಾಗೆಯೇ ಇನ್ನೋರ್ವ ನನ್ನ ಸಹೋದರಿ ಶ್ರೀಮತಿ ಲೈಲಾ ಕಿಶೋರಿ ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಅವರು ಇವತ್ತು ಬಂದಿದ್ದಾರೆ. ಇವತ್ತು ಸಾಮಾನ್ಯ ಸಭೆ ಮುಗಿಯುವುದರೊಳಗೆ ಬರ್ತೇನೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ್ದಾರೆ. ಎಲ್ಲ ಕಡೆಗಳಲ್ಲೂ ತರಬೇತಿ ಎಲ್ಲ ಒಟ್ಟೊಟ್ಟಿಗೆ ನಡೆಯುತ್ತಿದ್ದರು. ಶ್ರೀಮತಿ ಲೈಲಾ ಕಿಶೋರಿ ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸಹ ಅವರನ್ನು ನಾವು ನೋಡುವಾಗ ಅವರು ನಮ್ಮ ಒಂದು ತಾಯಿಯ ನಿಟ್ಟಿನಲ್ಲಿ ಎಲ್ಲ ಅಧ್ಯಾಪಕರುಗಳನ್ನು ಒಂದು ಟ್ರೀಟ್ ಮಾಡ್ತಾರೆ. ಅವರು ನಮ್ಮ CRP ಅಂತ ಹೇಳಿದರೆ ನಿಮಗೆ ಮಕ್ಕಳಿಗೆ ಅರ್ಥ ಆಗ್ತದೆ, ಟೀಚರ್ಸ್ನವರಿಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಕಮಿಟಿಯವರಿಗೆ ನಾವು ಅರ್ಥೈಸಬೇಕು ಅಂತೇಳಿದರೆ, ಹಿಂದಿನ ಕಾಲದಲ್ಲಿ ನೀವು ಶಾಲೆಗೆ ಹೋಗುವಾಗ ಯಾರನ್ನು ಇನ್ಸ್ಪೆಕ್ಟ್ರು ಅಂತ ಹೇಳ್ತಾ ಇದ್ದರು, ಅದೇ ಹೆಸರು ಇವತ್ತು ಚೇಂಜ್ ಆಗಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತೇಳಿ ಮಾಡಿದ್ದಾರೆ, CRP ಅಂತೇಳಿ. ಅಂತ ಲೈಲಾ ಕಿಶೋರಿ ಮೇಡಮ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ನನ್ನ ಆತ್ಮೀಯ ಹಿರಿಯ ಸಹೋದರ, ಅಧ್ಯಾಪಕ, ಧಾರ್ಮಿಕತೆಯಲ್ಲಿ ಉತ್ತಮ ಪಾಂಡಿತ್ಯವನ್ನು ಹೊಂದಿರುವವರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಆಡಳಿತಾಧಿಕಾರಿ, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಜನಾಬ್ ಲತೀಫ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಒಟ್ಟಿಗೆ ಹಳೆಕೋಟೆಗೆ ಸಂಬಂಧವೇ ಇಲ್ಲ, ಅವರು ಯಾರು, ಕೊನೆಗೆ ನಾವು ಅವರನ್ನು ಹೇಳಬೇಕು ಅಂತ ಹೇಳಿದರೆ, ನಾವು ಪರಿಚಯ ಮಾಡಿಕೊಳ್ಳಬೇಕೆಂದರೆ ಅವರು ನಮ್ಮ ಜಾತಿಯವರು ಅಲ್ಲ, ಯಾರು ಆದರೂ ಹಳೆಕೋಟೆಯ ಮೇಲೆ ಅವರಿಗಿರುವಂಥ ಒಂದು ಅತೀವವಾದಂಥ ಬಾಂಧವ್ಯ ಶ್ರೀಯುತ ವಿಜಯರವರು, ವಿಜಯ ಕೆ ಕುಂದರ್ ಉಳಿಯದವರು ಅವರಿಗೆ ನಮ್ಮಲ್ಲಿರುವಂಥ ಒಂದು ಆತ್ಮೀಯ ಬಾಂಧವ್ಯ ಏನು ಅಂತೇಳಿ ಗೊತ್ತಿಲ್ಲ. ಅದು ನಾವು ಯಾವತ್ತೂ ಹೇಳುವುದೇನಂತೇಳಿದರೆ ಅದು ಸೈಯದ್ ಮದನಿಯವರ ಕರಾಮತ್ತು ಅಂತ. ಎಲ್ಲರೂ ನಮಗೆ ಸಹಕಾರ ಯಾಕೆ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಮ್ಮಲ್ಲೇನಿಲ್ಲ.
ನಾವು ಕೇಳಿದರೆ ಯಾರು ಇಲ್ಲ ಅಂತ ಹೇಳುವುದಿಲ್ಲ. ಶ್ರೀಯುತ ವಿಜಯರವರು ಇಲ್ಲಿಯ ಒಂದು ಪ್ರಗತಿಪರ ರೈತ, ವಾಣಿವಿ ಆಲ್ವರ ಮೂಲಕ ನಮಗೆ ಪರಿಚಯ ಮಾಡಿಕೊಂಡು ನನಗೆ ಕಳೆದ 2 ವರ್ಷಗಳಿಂದ ಪ್ಯಾರಿಸ್ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಉಪಹಾರಕ್ಕೆ ಬೇಕಾಗುವ ಮಧ್ಯಾಹ್ನದ ಊಟಕ್ಕೆ ಬೇಕಾಗುವಂಥ ತರಕಾರಿಯನ್ನು ಇವತ್ತು ಸಹ ಒಂದು ಸುಂದರವಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ವಿಜಯ ಕೆ ಕುಂದರ್ರವರು. ಅವರೊಬ್ಬ ಯುವಕ. ನಾವೆಲ್ಲ ಏನಂತೇಳಿ ಇಲ್ಲಿ ತಂದು ಗೊಬ್ಬರ ಹಾಕಿದ ಕೂಡಲೇ ನನಗೆ ಪೆಟ್ಟು ಬರ್ತದೆ, ಜಗಳಕ್ಕೆ ವಾಸನೆ ಬರ್ತದೆ ಅಂತ. ಅವರು ಹಾಗೆಯಲ್ಲ, ವಾಸನೆ ಬರೋದೇನಿಲ್ಲ. ಇವತ್ತು ನಾವು ಮನೆಯಲ್ಲಿ ತಿನ್ನುವಂಥ ಅಕ್ಕಿ, ಇವತ್ತು ನಾವು ಮನೆಯಲ್ಲಿ ತಿನ್ನುವಂಥ ಬಾಳೆಹಣ್ಣು, ಇವತ್ತು ನಾವು ಮನೆಯಲ್ಲಿ ತಿನ್ನುವಂಥ ತರಕಾರಿ, ಇದರ ಮೂಲವನ್ನು ನೋಡಿದರೆ ಖಂಡಿತವಾಗಿ ನಾವು ಯಾರೂ ತಿನ್ನಲಿಕ್ಕಿಲ್ಲ. ಎಲ್ಲವೂ ಏನಾಗಿರುತ್ತೆ ಅಂತೇಳಿದ್ರೆ ಗೊಬ್ಬರವನ್ನು ಹಾಕಿದಿರ್ತದೆ. ಆದರೆ ಇವತ್ತು ಈಗ ಫ್ಯಾಷನ್ ಆಗಿದೆ ಏನಂತೇಳಿದರೆ ಖಾಲಿ ಇಂಜೆಕ್ಷನ್ನ ಮೂಲಕ ಮಾಡೋದು. ಎಲ್ಲವನ್ನು ಇಂಜೆಕ್ಷನ್ ಕೊಟ್ಟೆ, ಕೋಳಿಯನ್ನು ಇಂಜೆಕ್ಷನ್ ಕೊಟ್ಟು ಕೋಳಿಯನ್ನು ದೊಡ್ಡದು ಮಾಡ್ತಾರೆ. ಅದೇ ರೀತಿಯಲ್ಲಿ ತರಕಾರಿಯನ್ನು ಒಳ್ಳೆ ಚೆಂದ ಮಾಡ್ತಾರೆ. ಇದು ಹಾಗೆ ಅಲ್ಲ, ಇದು ಸಾವಯವ ಗೊಬ್ಬರ. ನನಗೆ ನನ್ನ ಚೀಫ್ ಆಫೀಸರ್ ಹೇಳಿದ್ದಾರೆ, ನಿಮ್ಮಲ್ಲಿ ಸಹ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ, ಎಲ್ಲವನ್ನು ಅದಕ್ಕಾಕಿ ಅದರಲ್ಲೇ ಗೊಬ್ಬರವನ್ನು ಮಾಡಿ ಅದರನ್ನೇ ನಾವು ಯೂಸ್ ಮಾಡುವಂಥ ವ್ಯವಸ್ಥೆಯನ್ನು ನಿಮಗೆ ಮಾಡಿ ಕೊಡ್ತೇನೆ ಎಂದೆಲ್ಲ ಅವರು ಹೇಳಿದ್ದಾರೆ ಮೊನ್ನೆ ಬಂದವರು. ಅದನ್ನು ನನಗೆ ವಿಜಯರು ಸಹ ಹೇಳಿದರು, ನಿಮ್ಮಲ್ಲಿಗೆ ಕೊಡುವಂಥ ಒಂದು ವ್ಯವಸ್ಥೆ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಉತ್ತಮವಾದಂಥ ವ್ಯವಸ್ಥೆಯನ್ನು ನಮ್ಮ ಶಾಲೆಯನ್ನು ಬಹುಶಃ ಇಡೀ ನಮ್ಮ ರಾಷ್ಟ್ರದಲ್ಲಿಯೇ ಗುರುತಿಸುವಂತೆ ಮಾಡಿದವರು ಶ್ರೀಯುತ ವಿಜಯರವರು. ಮೊನ್ನೆ ನಮ್ಮ ಭತ್ತದ ಕೊಯ್ಲಾದಂಥ ಸಮಯದಲ್ಲಿ ಎಲ್ಲ ಇಂಗ್ಲೀಷ್ ಪೇಪರ್ಗಳಲ್ಲಿಯೂ ಅದು ಪ್ರಕಟವಾಯಿತು. ಅದಕ್ಕೆ ಕಾರಣ ನಾವಲ್ಲ, ದಿನಾಲು ಬರ್ತಾರೆ. ದಿನಾಲು ಬರುವುದು ಮಾತ್ರ ಅಲ್ಲ, ಅವರಿಗೆ ನಾವು ಏನು ಕೊಡೋದಿಲ್ಲ, ಒಂದು ಚಹಾ ಮತ್ತು ಒಂದು ಬಿಸ್ಕೆಟ್ ಅಷ್ಟೇ ಕೊಡೋದು. ಅವರು ಬಂದಾಗ ಇಷ್ಟವರೆಗೆ ನಾವು ಅವರಿಗೆ ಏನು ಕೊಡಲಿಲ್ಲ. ಅವರ ಕೆಲಸವನ್ನು ಬಿಟ್ಟುಕೊಂಡು ನಮ್ಮಲ್ಲಿಗೆ ಬರ್ತಾರೆ. ನಾವು ಕೆಲಸ ಬಿಟ್ಟು ಹೇಗೆ ಬರಬೇಕು ಎಂದು ಕೇಳುವವರಿದ್ದಾರೆ, ಆ ಕೆಲಸ ಬಿಟ್ಟು ಬಂದು ಮಾಡ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ಲತೀಫ್ರವರಿದ್ದಾರೆ. ನಮ್ಮ ಊರಿನಲ್ಲಿ ಬಹುಶಃ ಉತ್ತಮವಾದಂಥ ಶ್ರೀಮಂತ ಅಂತ ಹೇಳ್ಬೋದು, ಯಾಕಂದರೆ ಅವರು ಒಪ್ಪಿಕೊಳ್ತಾರೆ ನಾನು ಹೌದು ಅಂತ. ಕೆಲವರು ಇದ್ದು ಇಲ್ಲ ಅಂತ ಹೇಳುವವರಿದ್ದಾರೆ. ನಮ್ಮಲ್ಲಿಂದ ಗಲ್ಫಿಗೆ ಹೋದವರು ಅದೆಷ್ಟೋ ಮಂದಿ ಇದ್ದಾರೆ. ಆ ಗಲ್ಫಿಗೆ ಹೋದರು ಶಾಲೆಯ ಋಣವನ್ನು ತೀರಿಸುವಲ್ಲಿ ಸದಾ ನಮ್ಮೊಟ್ಟಿಗೆ ಇರುವವರು ಜನಾಬ್ ಲತೀಫ್ರವರು. ಅಲ್ಲಾಹನು ಅವರ ಎಲ್ಲ ಕೆಲಸಗಳಿಗೂ ರಹಮತ್ತನ್ನು ನೀಡಲಿ ಅಂತ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತೇನೆ. ಗಲ್ಫಿನಿಂದ ಬಂದ ಸಮಯದಲ್ಲಿ ಕಳೆದ 2 ವರ್ಷಗಳಿಂದ 25,000 ರೂಪಾಯಿ ನಮ್ಮ ಶಾಲೆಗೆ ಕೊಡ್ತಾರೆ. ಅವರು ಬಂದಾಗ ಫಸ್ಟಿಗೆ ಮಾಡುವ ಕೆಲಸ ಅದೇ. ಮೊದಲಾದರೆ ಅಲ್ಲಿ ಮದುವೆಗೆ ಕೊಡಲಿಕ್ಕೆ, ಇಲ್ಲಿ ಮದುವೆಗೆ ಕೊಡಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ಅದು ಶಾಲೆಗೆ ಕೊಡುವಂಥದ್ದನ್ನು ಪ್ರತಿ ವರ್ಷ ಅವರು ಕೊಡ್ತಾರೆ. ಮತ್ತು ಸಹ ಹೇಳ್ತಾರೆ ತೊಂದರೆ ಇದ್ದಾಗ, ಸರ್ ನಾನು ಇಲ್ಲಿ ಈಗ ಸ್ವಲ್ಪ ತೊಂದರೆಯಲ್ಲಿದ್ದೇನೆ, ಹೋದಾಗ ನಿಮಗೆ ಕಳಿಸ್ತೇನೆ ಅಂತ. ಆ ನಿಟ್ಟಿನಲ್ಲಿ ಶಾಲೆಯನ್ನು ನೆನಪಿಟ್ಟುಕೊಟ್ಟವರು ಅಂತೇಳಿದರೆ ಜನಾಬ್ ಲತೀಫ್ರವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಹೋದರ ಸಂಸ್ಥೆಯಾದಂಥ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪ್ ಇಲ್ಲಿನ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ನಸೀಮಾರವರು ನಮ್ಮೊಟ್ಟಿಗಿದ್ದಾರೆ. ಯಾಕೆಂತೇಳಿದರೆ ಅವರನ್ನು ನಾವು ಅಭಿನಂದಿಸಬೇಕು. ನಮ್ಮ ಟ್ರಸ್ಟಿನಲ್ಲಿ ಸತತವಾಗಿ ಕಳೆದ ಕೆಲವು ವರ್ಷಗಳಿಂದ 100% SSLC ಮಕ್ಕಳ ಫಲಿತಾಂಶವನ್ನು ತರ್ತಾ ಇದ್ದಾರೆ. ಎಲ್ಲ ನಮ್ಮ ವ್ಯವಸ್ಥೆ ಒಟ್ಟಿಗೆ ನಮಗೆ ಸ್ಫೂರ್ತಿಯಾಗಿರುವಂಥ ನಸೀಮಾರವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಹಾಗೆಯೇ ಅಲ್ಲಿಯ ಪ್ರತಿಭಾ ಮೇಡಮ್ರವರಿದ್ದಾರೆ, ಪ್ರಾಥಮಿಕ ವಿಭಾಗದ ಮುಖ್ಯ ಉಪಾಧ್ಯಾಯಿನಿ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಚಾಲಕರಾದಂಥ ಜನಾಬ ಇಸ್ಮಾಯಿಲ್ ಹಾಜಬ್ಬರವರು ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕ್ಲಬ್ದ ಸಮಯಕ್ಕೆ ಅವರು ಬಂದಿದ್ದಾರೆ. ಯಾಕಂದರೆ ಕಾರ್ಯಕ್ರಮ ಮಾಡಬೇಕಿದ್ದವರು ಅವರು, ಮಾಡಿಸಬೇಕಿದ್ದವರು ಅವರು, ಉಳಿದವರನ್ನು ಕರೆಯಬೇಕಿದ್ದವರು ಅವರು, ಗೆಸ್ಟ್ಗಳಿಗೆ ಫೋನ್ ಮಾಡಬೇಕಿದ್ದವರು ಅವರು. ನಾವು ಅವರನ್ನು ಫೋನ್ ಮಾಡಿ ಕರೆಯುವುದಲ್ಲ. ಅದನ್ನು ಇವತ್ತು ಸಾರ್ಥಕತೆ ಮಾಡುವಂಥ ನಿಟ್ಟಿನಲ್ಲಿ ಕ್ಲಬ್ದ ಸಮಯಕ್ಕೆ ಸರಿಯಾಗಿ ಅವರು ನಮಗೆ ಬಂದು ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡುವಂಥ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರೊಟ್ಟಿಗೆ ನೇತೃತ್ವವನ್ನು ವಹಿಸಿಕೊಂಡು ಅವರು ಅದನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಳೆದ 3 ವರ್ಷಗಳಿಂದ ನಮ್ಮ ಎಲ್ಲ ಮಕ್ಕಳಿಗೂ ಉಚಿತವಾದಂಥ ಯೂನಿಫಾರ್ಮ್ ಕೊಡಲಿಕ್ಕೆ ಒಂದು ಪ್ರೇರಣೆ ಕೊಟ್ಟವರು ಅಂತ ಹೇಳಿದರೆ ಅವರು ಚೇಂಜ್ ಮಾಡಿ ಕೊಡೋಣ ಅಂತೆ. ಅದು ಕೊನೆಗೆ ನಾವು ಹೇಳ್ತೇವೆ ಇಲ್ಲಿಗೆ ಮುಗಿಯಿತು ಅಂತ, ಮುಗಿಯುವುದಿಲ್ಲ, ಅದು ಕಂಟಿನ್ಯೂ ಆಗಿರುತ್ತೆ. ಅವರು ಕೊಟ್ಟರು ಕೊಡದಿದ್ದರೂ ಕಂಟಿನ್ಯೂ ಆಗಿರ್ತದೆ. ಯಾಕಂದರೆ ಯಾರಿಗೆ ಸಿಗುತ್ತೆ ಅಂತೇಳಿ ಆಗುವುದಿಲ್ಲ, ನಾವು ಕೊಡ್ತಾನೆ ಇರಬೇಕು. ಆ ಕೊಟ್ಟದ್ದು ಕಾಣುವುದಿಲ್ಲ, ಆದರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಯಾರು ಒಬ್ಬ ಮನಸ್ಸಾಕ್ಷಿಯಾಗಿ ಇನ್ನೊಬ್ಬರಿಗೆ ಕೊಡ್ತಾನೋ ಅದು ಡೆಪಾಸಿಟ್ ಟು ಆಖಿರತಿಗೆ.
ನಾಳೆ ಅವರ ಕಬರಿಗೆ ಏನಾಗಿತ್ತೆ ಅಂದರೆ ಡೆಪಾಸಿಟ್ ಆಗಿರ್ತದೆ ಒಂದು ಲೈಟ್ LED ಬಲ್ಬ್ ತೆಗೆದಾಗೆ 10,000 ರೂಪಾಯಿ ಕೊಟ್ಟರೆ ಒಂದು LED ಬಲ್ಬ್. ನೀವು ಎಷ್ಟು ಜಾಸ್ತಿ ಕೊಡ್ತದೋ ಅದು ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ, ತೋರಿಕೆಗೆ ಅಲ್ಲ. ನಮಗೆ ಕೊಡುವುದು ಬೇಡ, ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ನಮಗೆಲ್ಲ ರೀತಿಯಿಂದಲೂ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಸಲ ಎರಡು ಸಲ ಅಲ್ಲ, ನಾವು ಯಾವಾಗ ಕೇಳ್ತೇವೆ ಆ ಸಮಯದಲ್ಲಿ ಅವರಿಗೆ ಬಹುಶಃ ನಾವು ಒಂದು ಸಂತೋಷ ಪಟ್ಕೊಳ್ಬೇಕು. ಅದನ್ನು ಅವರು ಒಂದು ಕಡೆ ಕೂತು ಆಲೋಚನೆ ಮಾಡಬೇಕು, ಹೇಳಬೇಕಾಗುತ್ತೆ. ಈ ಮಕ್ಕಳಿಗೆ ಕೊಡುವ ಕಾರಣ ವರ್ಷದಿಂದ ವರ್ಷಕ್ಕೆ ಅಲ್ಲಾಹನು ನನಗೆ ಸಂಪತ್ತು ಜಾಸ್ತಿ ಕೊಟ್ಟಿದ್ದಾನೆ ಅಲ್ಲದೆ ಕಡಿಮೆ ಕೊಡಲಿಲ್ಲ ಎಂಬುದನ್ನು ಅವರು ನೆನಪಿಟ್ಕೊಳ್ಬೇಕು. ಆದ್ದರಿಂದ ಅವರು ನಿಲ್ಲಿಸದೆ ಆ ಮಕ್ಕಳಿಗಾಗಿ ಅದನ್ನು ಕೊಡುವಂಥ ಮುಂದುವರಿಸಬೇಕು ಎಂದು ಕೇಳಿ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನನ್ನ ಆತ್ಮೀಯ ಮಿತ್ರ ಇನ್ನೋರ್ವ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ಮೊಹಮ್ಮದ್ ಯುಯಶ್ರವರು, ಅವರ ಶಕ್ತಾನುಸಾರ ಅವರ ಮಕ್ಕಳು ನಮ್ಮ ಕರೆಸ್ಪಾಂಡೆಂಟ್ ಎಲ್ಲ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಿದ್ದಾರೆ. ಕಲಿತದ್ದು ಮಾತ್ರ ಅಲ್ಲ, ಇವತ್ತು ಬಹುಶಃ ನಸೀಮಾ ಮೇಡಮ್ನವರಿಗೆ ನಾನು ಪೂರಕವಾಗಿ ಹೇಳ್ತೇನೆ, ಇಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಅವರ ಮಕ್ಕಳು ಸವಾಲು. 3 ಮಕ್ಕಳು ಗಲ್ಫಲ್ಲಿದ್ದಾರೆ, ಹುಡುಗಿಯರು 3 ಮಕ್ಕಳು. ಒಬ್ಬಳು ಟೀಚರ್ ಆಗಿದ್ದಾಳೆ ಅಲ್ಲಿ, ಇನ್ನು ಒಬ್ಬಳು ಕೆಲಸಕ್ಕೆ ಟ್ರೈ ಮಾಡಿಕೊಂಡು ಗಲ್ಫಲ್ಲಿದ್ದಾಳೆ, ಮದುವೆಯಾಗಿ ಇಬ್ಬರು ಹೋದವರು. ಇನ್ನೊಬ್ಬಳು ಅವರೊಟ್ಟಿಗೆ ಅಕ್ಕನವರೊಟ್ಟಿಗೆ ಹೋಗಿದ್ದಾರೆ. ಅದು ಹಳೆಕೋಟೆ ಶಾಲೆ ಮಹಿಮೆ ಅಂತೇಳಿ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಮಿತ್ರ ಮೊಹಮ್ಮದ್ರವರಿದ್ದಾರೆ, ಅವರ ಮಗ ಸಹ ನಮ್ಮ ಶಾಲೆಯಲ್ಲೇ ಕಲಿತವರು. ಅವರು ಇವತ್ತು ಉತ್ತಮವಾದಂಥ ಒಂದು ಸ್ಥಾನದಲ್ಲಿದ್ದಾರೆ. ಅವರು ಕೊಡಲಿ ಬಿಡಲಿ, ಆದರೆ ಒಮ್ಮೆ ಎಂಥ ಸದಸ್ಸು ಉಂಟಲ್ಲ, ಸದಸ್ಸಿನಲ್ಲಿ ನಮಗೆ ಅವರು ಧೈರ್ಯ ತುಂಬುತ್ತಾರೆ. ಯಾರು ಕೊಡದಿದ್ದರೆ ನಾನು ಕೊಡ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಊಟದ ವ್ಯವಸ್ಥೆಗೆ ಅವರು ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲಾ ಕೋಶಾಧಿಕಾರಿಯಾದಂಥ ಜನಾಬ್ ಕರೀಮ್ರವರಿದ್ದಾರೆ. ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಊಟದ ವ್ಯವಸ್ಥೆ ಇರ್ಬೋದು, ಯೂನಿಫಾರ್ಮಿನ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಏನಾಗಿರುತ್ತೆ ನಮ್ಮೊಟ್ಟಿಗೆ ಸಹಕಾರ ಮಾಡ್ತಾರೆ. ಕೊಡುವುದು ದೇವರು ಕೊಟ್ಟದ್ದನ್ನು, ಆದರೆ ನಾಲಿಗೆಯಿಂದ ಸಹಕರಿಸುವುದು ಸಹ ಅದೇನಾಗಿದೆ ಅಂತ ಹೇಳಿದರೆ ಅವನು ಮಾಡುವಂಥ ಇಬಾದತ್ತುಗಳಲ್ಲಿ ಒಂದು ಅಂತ ಹೇಳ್ತಾರೆ, ಅವನು ಕೊಡುವಂಥ ದಾನದಲ್ಲಿ ಒಂದು ಕೊಡಿ ಅಂತ ಹೇಳುವುದು ಒಂದು. ನೋಡಿ, ನಮ್ಮಲ್ಲಿ ಒಂದು ಕಡೆ ಹೇಳ್ತದೆ ಏನಂತ ಹೇಳಿದರೆ, ಬಲಗೈಯಲ್ಲಿ ಕೊಟ್ಟದ್ದನ್ನು ಎಡಗೈಗೆ ಗೊತ್ತಾಗಬಾರ್ದು ಒಂದು. ಅಲ್ಲಿಯೇ ಹೇಳ್ತದೆ ಏನಂತ ಹೇಳಿದರೆ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಿದರೆ, ಆ ಗೊತ್ತುಪಡಿಸುವುದರಿಂದ ಇನ್ನೊಬ್ಬ ಗೊತ್ತುಪಡಿಸುವುದು, ಕೊಟ್ಟವನಲ್ಲ ಇನ್ನೊಬ್ಬ ಗೊತ್ತುಪಡಿಸುವುದರಿಂದ ಸಮುದಾಯಕ್ಕೆ ಏನಾದರೂ ಉಪಕಾರ ಆಗುತ್ತೆ ಅಂತ ಹೇಳಿದರೆ ಅದು ತಿಳಿಸಬೇಕು ಅಂತ. ಉದಾಹರಣೆಗೆ ಒಬ್ಬರು 500 ರೂಪಾಯಿ ಕೊಟ್ಟರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇನ್ನೊಬ್ಬನಿಗೆ ಸ್ಪಿರಿಟ್ ಬಂದು 5,000 ರೂಪಾಯಿ ಕೊಡ್ತಾನೆ ಅಂತೇಳಿ ಆದರೆ ಅದನ್ನು ತಿಳಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಶಾಲೆಯ ಕೆಲಸಗಳೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ಕರೀಮ್ ಯೋಚರವರು ಎಲ್ಲ ವ್ಯವಸ್ಥೆಯೊಟ್ಟಿಗೂ ಏನಾಗಲಿ ಶಾಲೆಯಲ್ಲಿ ಕಂಡ ಕೂಡಲೇ ಇದಾಗಬೇಕು ಅದಾಗಬೇಕು ಎಂಬಂಥದ್ದನ್ನು ಕೇಳಿಕೊಂಡು ಮಾಡುವಂಥ ವ್ಯವಸ್ಥೆ, ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷ, ನನ್ನ ಆತ್ಮೀಯ ಬಹುಶಃ ವಿದ್ಯಾರ್ಥಿ ಅಷ್ಟೇ ಅಲ್ಲದೆ ಇಡೀ ಹಳೆ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವಂಥ ಶಕ್ತಿ ಇರುವವನು ರಫೀಕ್. ಅವನು ಸಹ ಗಲ್ಫಿನಲ್ಲಿದ್ದ. ಗಲ್ಫಿನಿಂದ ಬಂದ ಕೂಡಲೇ ಶಾಲೆಯನ್ನು ಮರೆಯಲಿಲ್ಲ. ವಾರದಲ್ಲಿ 1 ದಿವಸವಾದರೂ ಶಾಲೆಗೆ ಅವನ ಸಮಯವನ್ನು ವ್ಯಯ ಮಾಡ್ತಾನೆ. ಅವನಿಗೆಲ್ಲ ಅವನ ಎಲ್ಲ ಕೆಲಸಗಳಲ್ಲಿ ರಹಮತ ನೀಡಲಿ, ಶಾಲೆಗೆ ಕೆಲಸ ಮಾಡಲಿಕ್ಕೆ ಉತ್ತಮ ಮನಸ್ಸನ್ನು ಕೊಡಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಅವನಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ ಹೊಸಕೊರಲ್ ಚಾನಲಿನ ನಿರ್ದೇಶಕರು ಆತ್ಮೀಯರು ಆದಂಥ ವಿದ್ಯಾಧರ್ ಶೆಟ್ಟಿಯವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ. ಯಾಕಂದರೆ ಅದರಲ್ಲಿ ನಾವು ಸಹ ಒಂದು ಭಾಗಿಗಳು ಎಂಬುದನ್ನು ತೋರಿಸಿಕೊಡುವಂಥ ನಿಟ್ಟಿನಲ್ಲಿ ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು ಅವರು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು ಇವತ್ತೊಂದು ಮುಖ್ಯ ಅತಿಥಿಯಾಗಿ ಮುಖ್ಯ ಅತಿಥಿಯಾಗಿ ಅವರು ಕಾರ್ಯಕ್ರಮದಲ್ಲಿ ಬರುವವರಿದ್ದಾರೆ. ನಮ್ಮ ಎಷ್ಟೇ ಚಿಕ್ಕ ಕಾರ್ಯಕ್ರಮವಾದರೂ ಇಡೀ ಮಂಗಳೂರು ಮತ್ತು ಇಡೀ ಬಂಟ್ವಾಳದವರೆಗೆ ಪ್ರತಿ ದಿವಸದಲ್ಲಿ ನಮ್ಮ ಕಾರ್ಯಕ್ರಮ ಸೈಯದ್ ಮದನಿ ಹಳೆಕೋಟೆ ಕಾರ್ಯಕ್ರಮವನ್ನು ಪ್ರತಿಬಿಂಬಿಸುವಂಥ ಒಂದು ವ್ಯವಸ್ಥೆಯನ್ನು ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ನನ್ನ ಮಿತ್ರ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಒಬ್ಬ ಉತ್ತಮ ಸದಸ್ಯ, ಎಲ್ಲರೊಟ್ಟಿಗೂ ಶಾಲೆಯ ಬಗ್ಗೆ ಒಳ್ಳೆಯ ಮಾತನಾಡುವವನು, ಒಳ್ಳೆಯ ಬಗ್ಗೆ ಮಾತನಾಡಿ ಶಾಲೆಗೆ ಬೇಕಾದಂಥ ವ್ಯವಸ್ಥೆಗೆ ಸಹಕರಿಸ್ತಾ ಇರುವವರು ಅಲ್ತಾಫ್ ಯೋಚರವರು. ಇವತ್ತು ಅವರು ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ಬ್ಯುಸಿಯಾಗಿದ್ದರು, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಉತ್ತಮ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮ ಕಬಡ್ಡಿ ಪಟು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಕ್ರೀಡೆಗಾಗಿ ಇದ್ದಾರೆ. ಯಾಕಂದರೆ ಹೇಳೋದು ಇಷ್ಟೇ, ನಾನು ಹೇಳೋದು ನಮ್ಮಿಂದ ಕೈಯಿಂದ ಆದರೆ ಕೊಡುವುದು, ಆಗದಿದ್ದರೆ ಸುಮ್ಮನೆ ಇರುವುದು, ಒಳ್ಳೆಯ ಮಾತನಾಡುವುದು ಅಂತ ಈ 3ರಲ್ಲಿಯೂ ನಮ್ಮೊಟ್ಟಿಗೆ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಅಲ್ತಾಫ್ ಯೋಚರವರು, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್.
ಒಬ್ಬರನ್ನು ಬಿಟ್ಟಿದ್ದೇನೆ, ಎಲ್ಲರೂ ಹೇಳ್ತಾ ಇದ್ದಾರೆ ಇಬಾಮನ್ ಮಾಡಲಿಲ್ಲ ಅಂತ. ಅವರು ನಾವು ಬೇಕು ಅಂತ ಕೊನೆಗೆ ಇಟ್ಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ ನಾವು ಯಾವತ್ತೂ ಹೇಳುವಂತಿದ್ದೆ ಸಂಚಾಲಕರು ಅಂತ. ಅವರು ನಮ್ಮ ಶಾಲೆಯ ಸಂಚಾಲಕರಾಗಿದ್ದರು. ಅಷ್ಟ ಎಲ್ಲ ಕೆಲಸ ಅಧಿಕಾರ ಇರಲಿ ಇಲ್ಲದಿದ್ದರೆ ಶಾಲೆಯಲ್ಲಿ ವಿಜಯ್ ಕೆ ಕುಂದರ್ ಅಂತ ಹೇಳಿದರೆ ಇವರೊಬ್ಬ ಯುವಕ, ನಮ್ಮ ವಿದ್ಯಾರ್ಥಿಗಳಿಗೂ ಕೂತ್ಕೊಳ್ಳಿ ಸರ್, ಚಿರಪರಿಚಿತ. ಮುದುಕರಾದರೆ ಕೃಷಿ ಮಾಡ್ಬೋದು, ಏನು ಮಾಡಲಿಕ್ಕಿಲ್ಲ ಅಂತೇಳಿ ಕೃಷಿ ಮಾಡೋದು, ಬೇರೆ ಏನು ಮಾಡಲಿಕ್ಕಿಲ್ಲ ಅಂತ. ಆದರೆ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ 2 ಸಲ ನಮ್ಮಲ್ಲಿಗೆ ಬರ್ತಾರೆ. ಹೌದು, ಮಾಡ್ತಾರೆ. ನಮ್ಮ ಶಾಲೆಗೆ ಬಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅವರಿಗೆ ಅಭಿನಂದನೆಗಳು. ಸೈಯದ್ ಮದನಿ ಅವರ ಕರಾಮತಿನಿಂದ ಭಗವಂತನು ಅವರ ಮುಂದಿನ ಜೀವನವನ್ನು ಯಶಸ್ವಿಗೊಳಿಸಲಿ, ಅವರು ಇನ್ನೂ ಹೆಚ್ಚು ಪ್ರಶಸ್ತಿಗಳು ಪಡೆಯುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವರನ್ನು ನಮ್ಮ ಮುಖ್ಯಾಧಿಕಾರಿಗಳು ಆತ್ಮೀಯತೆಯಿಂದ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದ. ನಮ್ಮೊಟ್ಟಿಗಿದ್ದಾರೆ ನಮ್ಮೆಲ್ಲ ಆತ್ಮೀಯರು. ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಕೇವಲ 3 ವರ್ಷಗಳಲ್ಲಿ ಅದೆಷ್ಟೋ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನಿಸಿ ಶಾಲೆಗಳ ಮೇಲೆ ಅತೀವ ಪ್ರೀತಿಯನ್ನಿಟ್ಟುಕೊಂಡು ಅವರಲ್ಲಿ ನಾನು ವಿನಂತಿಸುವುದೇನೆಂತೇಳಿದರೆ, ಮೇಡಮ್ ನಮ್ಮದು ಕನ್ನಡ ಮೀಡಿಯಂ ಶಾಲೆ, ಇಂಗ್ಲೀಷ್ ಮೀಡಿಯಂ ಶಾಲೆ ಅಲ್ಲ. ಇವತ್ತು ಸರಕಾರಿ ಶಾಲೆಗಳಿಗೆ ನೀವು ಬೇಕಾದಷ್ಟು ಕೊಡ್ತೀರಿ, ಆದರೆ ನಿಮ್ಮನ್ನು ನಾನು ಅಪವಾದ ಅಂತ ಹೇಳೋದಿಲ್ಲ, ನಮ್ಮ ಶಾಲೆಗೂ ಕೊಡ್ತೀರಿ. ಆದ್ದರಿಂದ ನಿಮ್ಮ ಬ್ಯಾಂಕಿನ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಪ್ರತಿ ಸಲದಲ್ಲಿ ಏನು ನಿಮ್ಮ ರಿಸರ್ವ್ ಫಂಡ್ ಇದೆಯೋ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗಾಗಿ ನೀವು ನಮ್ಮೊಟ್ಟಿಗೆ ಇರಬೇಕು. ಅದು ದತ್ತು ತೆಗೆದುಕೊಳ್ಳುವುದು ಇರ್ಬೋದು, ಯಾವುದೂ ಇರ್ಬೋದು. ಅಂದರೆ ನಾವು ಮೊನ್ನೆ ಅವರಲ್ಲಿ DGM ಮತ್ತು AGM ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೇವೆ. ಏನಂತ ಬೇಡ, ಅದು ಬೇಡ, AGM ಮತ್ತು DGM ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಏನಂತ ಹೇಳಿದರೆ ಅವರನ್ನು 15 ವರ್ಷ ಬಹುಶಃ ನಮ್ಮ ಫಲ್ನೀರು ಬ್ರಾಂಚಲ್ಲಿಂದ ಎಲ್ಲಿಗೂ ಅವರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಅದಕ್ಕೆ ಪ್ರಮೋಷನ್ ಬಂದರೆ ಏನು ಮಾಡೋದು ಕೇಳಿದರು, ಅದು ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಆದರೆ ಅವರು ನಮಗೆ ಬೇಕು ಅಂತ ಈ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಬಂದಿದ್ದೀರಿ. ನಮ್ಮ ಶಾಲೆಗೆ ನೀವು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ಮುಂದೆಯೂ ನಮ್ಮ ಸ್ವಾರ್ಥ ಏನು ಅಂತೇಳಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಕೊಡುಗೆಯು ನಿಮ್ಮದಾಗಬೇಕು. ನಿಮ್ಮಲ್ಲಿ ನಾನು ಹೇಳಬೇಕು ಅಂತೇಳಿದರೆ, ನಮ್ಮ ವಿದ್ಯಾರ್ಥಿಗಳನ್ನು ಇಷ್ಟು ಮಕ್ಕಳನ್ನು ನೀವು ಹೇಗೆ ತಂದಿದ್ದೀರಿ ಅಂತ ಕೇಳುವವರಿದ್ದಾರೆ. ಇಷ್ಟು ಮಕ್ಕಳನ್ನು ನಾನು ಇಲ್ಲಿಗೆ ತರಬೇಕಿದ್ದರೆ 1 ತಿಂಗಳಿನಲ್ಲಿ ದರ್ಗದಿಂದ ಬಸ್ ಡ್ರೈವರ್ ಇದ್ದು ಮತ್ತು ಡೀಸೆಲಿಗಾಗಿ 7,000 ರೂಪಾಯಿ ಮತ್ತು ಬಸ್ಸು ತೆಗೆದುಕೊಟ್ಟು ಇದ್ದಾರೆ. ಆದರೆ ನಮ್ಮಲ್ಲಿ ಖಾಲಿ ಡೀಸೆಲಿಗೆ 26,000 ರೂಪಾಯಿಗಳು ಡೀಸೆಲಿಗೆ ಬೇಕಾಗುತ್ತೆ. 26,000 ರೂಪಾಯಿ 1 ತಿಂಗಳಿಗೆ. ಅದನ್ನು ನಾವು ನಮ್ಮ ಟೀಚರ್ಸ್ನವರು 4 ಮಂದಿ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೇವೆ. ಯಾಕೆಂದರೆ ಮಕ್ಕಳನ್ನು ಉಳಿಸ್ಕೊಳ್ಬೇಕು ಅಂತ. ಟೀಚರ್ನವರಿಗೆ ತೊಂದರೆ ಇಲ್ಲ,
ಯಾಕಂದರೆ ಗೌರ್ಮೆಂಟ್ ಟೀಚರ್ನವರು ಇವತ್ತು ನಾವು ಎಲ್ಲಿಗೆ ಬೇಕಾದರೂ ಅವ್ರು ಹೋಗ್ಬೋದು, ಆದರೆ ಮಕ್ಕಳನ್ನು ಉಳಿಸ್ಕೊಳ್ಬೇಕು, ಶಾಲೆಯನ್ನು ಉಳಿಸ್ಕೊಳ್ಬೇಕು ಎಂಬ ದೃಷ್ಟಿಯಿಂದ. ಯಾಕಂದರೆ ತಪ್ಪ ಅಭಿಪ್ರಾಯ ಇರ್ಬೋದು, ಅದು ಹಂಗೆ ಹಾಕರೆ ಹಂಗೆ ಉಳಿಯೋಗು ಬೇಡ ಆಯ್ತು ಅಂತ. ಅವರು ಉಳಿಲಿಕ್ಕಲ್ಲ, ಶಾಲೆ ಉಳಿಲಿಕ್ಕೆ. ಅವರಿಗೆ ಎಲ್ಲಿಯಾದರೂ ಟ್ರಾನ್ಸ್ಫರ್ ಸಿಗ್ತದೆ ಮಕ್ಕಳು ಇರುವಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು. ಆ ನಿಟ್ಟಿನಲ್ಲಿ ನೀವು ಸಹ ನಮ್ಮ ಶಾಲೆ ಒಬ್ಬ ಹಿತೈಷಿ ಆಗಬೇಕು ಅಂತ ಕೇಳಿಕೊಳ್ಳುವುದರೊಂದಿಗೆ ನಿಮಗೆ ನಮ್ಮ ಶಿಕ್ಷಣ ಇಲಾಖೆಯ ಶ್ರೀಮತಿ ಲೈಲಾ ಕುಶೋರಿ ಅವರು ಒಂದು ಶಾಲನ್ನು ಓದಿಸಿ ನಮ್ಮ ಪರವಾಗಿ ಗೌರವಿಸಬೇಕು ಅಂತ. ಸನ್ಮಾನ ಮಾಡಿರುವ ಅತಿ ಪ್ರೌಢಶಾಲಾ ಶಿಕ್ಷಕಿ ಶ್ರೀಮತಿ ಸಪ್ನಾ ಟೀಚರ್. 2019-20 ಸಾಲಿನ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಏರ್ಪಡಿಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಮೊದಲಿಗೆ ಅಂಗನವಾಡಿ ಭಾಗ, ಪಾಸಿಂಗ್ ದ ಬಾಲ್, ಫಸ್ಟ್ ಪ್ಲೇಸ್ ನಶ್ವಾ ಫಾತಿಮಾ. ಫ್ರಾಕ್ ಜಂಪ್, ಫಸ್ಟ್ ಪ್ಲೇಸ್ ಮರಿಯಮ್ಮ ಹುದಾ. ಸೆಕೆಂಡ್ ಪ್ಲೇಸ್ ಮೊಹಮ್ಮದ್ ಅನಸ್. ಬೇಬಿ ಕ್ಲಾಸ್ ಪಾಸಿಂಗ್ ದ ಬಾಲ್, ಫಸ್ಟ್ ಪ್ಲೇಸ್ ರುಮೈಜಾ. Second place, Shaima. First standard, passing the hat. First place, Aishatul Shamira. Second place, Shazma. Second standard, passing the ball, first place Fatima Faima. Third standard, placing the bucket in the ball, third standard, first place Shazin. Second place Moazim. Fourth standard, memory tester, first place Fatimat Safa. Second place Ramiza Banu. Primary section, athletics, boys. Sharafuddin, 7th standard, 100 meter first, discus throw second, shot put third. Mohammad Shahil, 6th standard, yellow team. 100 meter second, 200 meter first, shot put second. Miss Baul Haq, 6th standard, blue team. 100 meter third place, 400 meter first place, 600 meter first place, discus throw third place. Mohammad Abid, 6th standard, discus throw first place, 200 meter second place, long jump third place. Mohammad Afil, 7th standard, red team. 600 meter second place, 200 meter third place. Samran, red team, shot put first place. Mohammad Nafi, green team, 400 meter second place, long jump first place, 600 meter third place.
Mohammad Ziab Ahmad, 5th standard, 400 meter, 3rd place. Mohammad Nihan, blue team, long jump, 2nd place. ಧನ್ಯವಾದಗಳು ಮೇಡಮ್. ನಮ್ಮನ್ನು ಉದ್ದೇಶಿಸಿ ಶ್ರೀಮತಿ ಗ್ರೇಸಿ ಮೇಡಮ್ರವರು ಒಂದೆರಡು ಮಾತಾಡಬೇಕು ಎಂದು ಕೇಳಿಕೊಳ್ತೇನೆ. ನಾನು ವಂದಿಸುತ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. Isatul Misriya, 7th standard, green team, 100 meter, 1st place. 2nd place. Amina Ramiza, 6th standard, yellow team, 100 meter, 3rd place, 200 meter, 2nd place. Fatima Shahina, 7th standard, 200 meter, 1st place, 600 meter, 2nd place, 400 meter, 2nd place. Khadijatul Supaida, 7th standard, 100 meter, 1st place, 600 meter, 1st place. Badru Nisa, 7th standard, ಸರಿ, ಅವರು ಬಹುಮಾನ ತಗೊಳ್ಳುವಾಗ ನೀವು ಚಪ್ಪಾಳೆ ತಟ್ಟಿ. 200 meter, ಅವ್ರು 3rd ಬಹುಮಾನ place, ತಗೊಳ್ತಾರಲ್ಲ? 400 meter, 3rd place, 600 meter, 3rd place. Shahnaz, 7th standard, shot put, 2nd place, long jump, 2nd place, discus throw, 3rd place. Sharifa Banu, 7th standard, shot put, 1st place, long jump, 1st place, discus throw, 1st place. Discus throw, 2nd place, long jump, 3rd place. Nandini, 7th standard, ಚಪ್ಪಾಳೆ ತಟ್ಟಿ, ಜೋರು ಚಪ್ಪಾಳೆ ತಟ್ಟಿ. ಪ್ರೈಸ್ ತಗೊಂಡಿದ್ದಾರೆ, ಚಪ್ಪಾಳೆ ಜೋರು ತಟ್ಟಿ ನೀವು. team games, Jor 4 chappal into tatti. 100 meter relay boys, 1st place, yellow team, Mohammad Afnan and team. 2nd place, Miss Baul Haq and team, blue team. Afil and team, that is a red team. Into 100 meter relay for the girls. 1st place, Khadijatul Supaida, blue team. ಬೇಗ ಬರಬೇಕು. 3rd place, Shahnaz and team, that is yellow team. ಧನ್ಯವಾದಗಳು ಸರ್. ಶ್ರೀಯುತ ರಾಯಪ್ಪ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಪರಿಸರ ಅಂದರೆ ನನಗೆ ಭಾಳ ಇಷ್ಟ. ಯಾಕಂದರೆ ಇವತ್ತು ಪರಿಸರ ಮಾಲಿನ್ಯ ಆಗ್ತಾ ಇದೆ ಎಲ್ಲ ವಿಧದಲ್ಲಿಯೂ. ನಾವು ಆಗಲೇ ನಿಮ್ಮ ಹೆಡ್ ಮಾಸ್ಟರ್ ಹೇಳಿದರು, ತಿನ್ನುವಂಥ ಪದಾರ್ಥಗಳಲ್ಲಿ 80% ನಾವು ಕೆಮಿಕಲನ್ನು, ವಿಷ ಪದಾರ್ಥಗಳನ್ನು ತಿಂತಾಯಿದ್ದೀವಿ. ಇವತ್ತು ನಾವು ಒಳ್ಳೊಳ್ಳೆ ಮಾರ್ಕೆಟಿಂದ ಪದಾರ್ಥಗಳು ತಂದರೂ 80% ಕೆಮಿಕಲ್ ಹಾಕಿ ಅದನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ ಇವರು. ಇವತ್ತು ಕೆಮಿಕಲ್ ತಿಂದು ನಾವು ಅನೇಕ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಈ ಶಾಲೆಯಲ್ಲಿ ಸಾವಯವ ಗೊಬ್ಬರ ಬಳಸಿ ತರಕಾರಿಗಳನ್ನು ಬೆಳೆದು ಮಧ್ಯಾಹ್ನ ಊಟಕ್ಕೆ ಮಕ್ಕಳಿಗೆ ಕೊಡ್ತಾ ಇದ್ರು. ಖಂಡಿತ ಪ್ರತಿಯೊಂದು ಶಾಲೆಯಲ್ಲಿ ಇದು ಪ್ರಾರಂಭ ಆಗಬೇಕು. ಅದರೊಟ್ಟಿಗೆ ನಮ್ಮ ವಿಜಯಂತ ವ್ಯಕ್ತಿಗಳು ಪ್ರತಿ ಮನೆಯಲ್ಲಿ ಬದಲಾಗಬೇಕು ಇರುವಂಥವ್ರು. ಆಗಿದ್ದರೆ ಮಾತ್ರ ಈ ಪರಿಸರವನ್ನು ಸಮತೋಲನ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಬಯಸುತ್ತೇನೆ. ಮಕ್ಕಳು ಇಲ್ಲಿ ನೋಡಿ, ಮಾತಾಡಬೇಡಿ. ಪ್ರತಿಯೊಂದು ಮನೆಯಲ್ಲಿ ಮಕ್ಕಳು ಪೈಪ್ ಕಾಂಪೋಸ್ಟನ್ನು ಮಾಡಬೇಕು. ನಿಮ್ಮ ತಂದೆ ತಾಯರಿಗೆ ಹೇಳಿ, ಒಂದು ತ್ಯಾಜ್ಯ ಕೊಳೆಯುವಂಥ ಪದಾರ್ಥಗಳನ್ನು ಹೊರಗಡೆ ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು. ನಮ್ಮ ಮನೆಯಲ್ಲೇ ಗೊಬ್ಬರವನ್ನಾಗಿ ಬೆಳೆದು ತಯಾರು ಮಾಡಿ ನಾವು ಗಿಡಗಳನ್ನು ಸಣ್ಣ ಪುಟ್ಟ, ಇಲ್ಲಿ ಶಾಲೆಯಲ್ಲಿ ತುಂಬ ಬೆಳೆಸಿದ್ದಾರೆ, ಅಷ್ಟು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ನಾವು ತರಕಾರಿಯನ್ನು ಗಿಡಗಳನ್ನು ಬೆಳೆದು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. ಇವತ್ತು ಮಕ್ಕಳು ಶಿಸ್ತಿಂದ ಇರಬೇಕು. ಇವತ್ತು
ಚಿಕ್ಕ ಪ್ರಾಯದಲ್ಲಿ ಪರಿಸರದಕ್ಕೆ ಮಾರ್ಪಡಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡಬೇಕಾಗ್ತದೆ. ಯಾಕೆಂದರೆ ನೀರು, ಗಾಳಿ ಮತ್ತು ನೆಲ ಎಲ್ಲ ಮಾಲಿನ್ಯ ಆಗ್ತದೆ. ನೀರು ಹೇಗೆ ಮಾಲಿನ್ಯ ಆಗ್ತದೆ? ತ್ಯಾಜ್ಯಗಳನ್ನು ಬಿಸಾಡಿ ಕೊಳಚೆ ನೀರು ಬಿಟ್ಟು ಇವತ್ತು ಕುಡಿಲಿಕ್ಕೆ ಒಳ್ಳೆ ಶುದ್ಧ ನೀರಿಲ್ಲ. ಅಂತರ್ಜಲ ಇವತ್ತು ಮಾಲಿನ್ಯ ಆಗ್ತಾ ಇದೆ. ನಾವು ಯಾರೂ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಊಟ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ತ್ಯಾಜ್ಯ ನೀರನ್ನು ರೋಡಿಗೆ ಬಿಡ್ತಾ ಇದ್ವಿ, ಚರಂಡಿಗೆ ಬಿಡ್ತಾ ಇದ್ವಿ. ಇವತ್ತು ಇಂಥ ಪದ್ಧತಿಯನ್ನು ಬಿಡಬೇಕು. ನಮ್ಮ ಮನೆಗಳಲ್ಲೇ ಆದಷ್ಟು ತೆಂಗಿನ ಮರಕ್ಕೆ ಸ್ನಾನ ನೀರು, ಬಚ್ಚಲ ನೀರೆಲ್ಲ ತೆಂಗಿನ ಮರಕ್ಕೆ ಹೋಗಬೇಕು. ಅಲ್ಲಿಯ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯಗಳನ್ನು ಸಾವಯವ ಗೊಬ್ಬರವಾಗಿ ನಾವು ಪರಿವರ್ತನೆ ಮಾಡಿ ನಮ್ಮಲ್ಲಿ ತರಕಾರಿ ಗಿಡಗಳನ್ನು ಬೆಳಿಬೇಕು. ಬೆಂಡೆ, ಟೊಮೊಟೊ, ಅಲ್ಲ ಈರುಳ್ಳಿ ನೋಡಿ ಮೊನ್ನೆ ಕೆಜಿಗೆ 180 ರೂಪಾಯಿ ಆಯಿತು. ಈ ರೀತಿ ಸಣ್ಣ ಸಣ್ಣ ತರಕಾರಿಗಳನ್ನು ಬೆಳೆದು ನಾವು ಸೇವಿಸಿದ ಆರೋಗ್ಯವಾಗಿರ್ತೀವಿ. ಇವತ್ತು ಅಂಥ ಪರಿಸರ ಆಗಬೇಕು. ನಮ್ಮ ವಿಜಯಂತ ವ್ಯಕ್ತಿಗಳು ಪ್ರತಿಯೊಂದು ಮನೆಯಲ್ಲಿ ಬದಲಾಗಬೇಕು. ಹುಟ್ಟಬೇಕಾಗಿಲ್ಲ, ಬದಲಾಗಬೇಕು. ಈಗಾಗಲೇ ಹುಟ್ಟಿದ್ದಾರೆ. ಆ ರೀತಿ ಬದಲಾದರೆ ಮಾತ್ರ ಇಡೀ ಉಳ್ಳಾಳ ನಗರ, ಅವ್ರು ಹೇಳಿದ್ರು ಮಾಸ್ಟ್ರು, ಇಡೀ ದಕ್ಷಿಣ ಭಾರತದಲ್ಲೇ ಉಳ್ಳಾಳ ಒಂದು ವಿಶಿಷ್ಟ ನಗರ ಎಂಬುದಾಗಿ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಏನು ಮಾಡಬೇಕು? ತ್ಯಾಜ್ಯ ವಸ್ತುಗಳು ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗೋ ತ್ಯಾಜ್ಯಗಳನ್ನು ಸಾವಯವ ಗೊಬ್ಬರ ಆಗಿ ಮಾಡಬೇಕು. ಅದಕ್ಕೆ ಬೇಕಾದ್ರೆ ಮಾಹಿತಿ ನಾವು ಕೊಡ್ತೀವಿ. ನೀವು ಕರೆದ್ರೆ ನಿಮ್ಮ ಮನೆಗಳೇ ಬಂದು ನಾವೇ ಡೆಮೋ ಮಾಡಿ ತೋರಿಸ್ತೀವಿ. ಅಂತ ಆಸಕ್ತಿ ನಮಗಿದೆ. ಆದರೆ ನೀವು ಮನಸ್ಸು ಮಾಡಬೇಕು. ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ವಿಜಯಾಗಿ ಮಾರ್ಪಡಬೇಕು. ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗ ತ್ಯಾಜ್ಯಗಳನ್ನು ಒಂದು ಕಸ ಸಮೇತ ಹೊರಗಡೆ ಬಿಸಾಡಬಾರ್ದು. ಆ ರೀತಿ ಆದರೆ ಮಾತ್ರ ಒಂದು ವಿಶಿಷ್ಟವಾದ ಈ ನಗರಕ್ಕೆ ಸ್ವಚ್ಛತೆಯಲ್ಲಿ ಒಂದು ಬದಲಾವಣೆ ಆಗ್ತದೆ. ಮದನಿ ಶಾಲೆ ಮಾಡಿದಂಥ ಈ ಸಾವಯವ ಗಿಡಗಳನ್ನು ಇತರ ಪ್ರತಿಯೊಂದು ಮನೆಯಲ್ಲಿ ಆಗಬೇಕು. ಇಲ್ಲಿ ಎಷ್ಟು ಮಕ್ಕಳು ಬರ್ತಾರೆ ಅಷ್ಟು ಮಕ್ಕಳ ಮನೆಯಲ್ಲಿ ಸಾವಯವ ಗೊಬ್ಬರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪೈಪ್ ಕಾಂಪೋಸ್ಟ್ ಎಂಬುದಾಗಿ ಇದು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಉಳ್ಳಾಳ ನಗರ ಬದಲಾಗ್ತದೆ. ಒಳ್ಳೆ ಪರಿಸರ ಆಗ್ತದೆ, ಸ್ವಚ್ಛ ಒಳ್ಳೆ ಗಾಳಿ ಬಂದರೆ ನೋಡಿ ಹೇಳ್ಕೊಳ್ತೀನಿ ಅವಲ್ವಾ. ಅದೇ ಕೆಟ್ಟ ಗಾಳಿ ಬಂದರೆ ಏನು ಮಾಡ್ತೀವಿ? ಹೆಂಚಿನ ಮಾರ್ಯ ವಾಸನೆ ಬರ್ಪುಂಡು ಮಾರ್ಯ. ಒಂದು ತ್ಯಾಜ್ಯ ಮನೆಯಲ್ಲಿ ನಾನು ಹೇಳ್ತೀನಿ ಕೇಳಿ. ಇನ್ನೊಂದು ನನ್ನ ಹತ್ರ ತುಂಬ ಐಡಿಯಾ ಇದೆ. ತ್ಯಾಜ್ಯ ಎಲ್ಲ ಕೊಳಿತಿದಾದ್ರೆ ನಾವು ಈಗ ನಮ್ಮ ಮನೆಯಲ್ಲಿ ಮದುವೆ ಆದರೆ ಅನ್ನ ಉಳಿತದಲ್ವಾ, ಪದಾರ್ಥಗಳು ಉಳಿತದೆ. 12 ಗಂಟೆವರೆಗೂ ಕೊಳಿಯಲ್ಲ, ಅದು ಫ್ರೆಶ್ ಇರ್ತದೆ. ಉಳಿದದ್ದನ್ನು ನಾವೇನು ಮಾಡ್ತೀವಿ? ದೊಡ್ಡ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅಲ್ವಾ ತಗೊಂಡೋಗಿ ರೋಡ್ ಬದಿಯಲ್ಲಿ ಬಿಸಾಡ್ಬಿಡೋದು ಅಥವಾ ಚರಂಡಿಯಲ್ಲಿ ಬಿಸಾಡೋದು. ನಮ್ಮದು ಈ ಪದ್ಧತಿಯನ್ನು ನಾವು ಬಿಡಬೇಕು. ಆ ಫ್ರೆಶ್ ಇರುವಾಗ ಪದಾರ್ಥಗಳನ್ನು, ಅನ್ನವನ್ನು, ಊಟವನ್ನು ಒಂದು ಸಂಗ್ರಹ ಮಾಡಿ ಪ್ರತ್ಯೇಕವಾಗಿ ಎಲ್ಲೋ ಗೋಶಾಲೆಗೋ ಅಥವಾ ಈ ಬೀದಿ ನಾಯಿಗಳಿರುವಂಥ ಪ್ರದೇಶದಲ್ಲಿ ಹಾಕಿದರೆ ಅದಕ್ಕೆ ಒಂದು ಹೊತ್ತು ಆಹಾರ ಆಗ್ತದೆ. ನಾವು ಯಾರೂ ಮಾಡೋದಿಲ್ಲ ಅದನ್ನಲ್ವಾ, ಮಾಡ್ತಾ ಇಲ್ಲ. 12 ಗಂಟೆವರೆಗೂ ಕೊಳಿಯಲ್ಲ. 12ರಿಂದ 24 ಗಂಟೆ ಒಳಗೆ ಅದು ಸಣ್ಣದಾಗಿ ವಾಸನೆ ಬರ್ತದೆ. ವಾಸನೆ ಅಂತ ಹೇಳ್ತೀವಲ್ಲ, ಪರಿಮಳ ಅಲ್ಲ ಇದು. ಫ್ರೈ ಮಾಡಿದ್ರೆ ಮಾತ್ರ ಪರಿಮಳ ಬರೋದು, ಇದು ವಾಸನೆ ಬರ್ತದೆ. 12ರಿಂದ 24 ಗಂಟೆಗೆ ವಾಸನೆ ಬರ್ತದೆ. ಆಹಾರ ಪದಾರ್ಥಗಳು 24ರಿಂದ 48 ಗಂಟೆ ಒಳಗೆ ಕೊಳಿಲಿಕ್ಕೆ ಪ್ರಾರಂಭವಾಗ್ತದೆ. ಕೊಳಿತದೆ ನೋಡಿ, ಕಂಪ್ಲೀಟು ಒಂದು ಮೊಗ್ಗು ಥರ ಆಗ್ತದೆ, ಕೊಳಿತದೆ. 40ರಿಂದ 72 ಗಂಟೆ ಒಳಗೆ ಕಂಪ್ಲೀಟ್ ಕೊಳಿತದೆ. ಆಗ ಹುಳ ಆಗ್ತದೆ ನೋಡಿ, ಸಣ್ಣ ಸಣ್ಣ ಹುಳಾಗಿ ಹೊರಗಡೆ ಬರ್ತದೆ. ನೋಡ್ರಿ ಅದನ್ನು ಗಮನಿಸ್ರಿ. ಎಲ್ಲರೂ ಹಾಕಿದ್ದನ್ನು ಈಗ 2-3 ದಿವಸ ಆ ಆಹಾರ ಉಳಿದಿದ್ದು ಒಂದು ಕಡೆ ಬಿಸಾಡ್ತಿರಲ್ಲ, ನಾವು ಮುನ್ಸಿಪಾಲ್ಟಿಯವ್ರು ತೆಗಿತಿದ್ರು ನೋಡ್ರಿ, ಸಣ್ಣ ಸಣ್ಣ ಹುಳ ಆಗ್ತದೆ. ಅದರಿಂದ ಒಂದು ಲೀಟೇಜ್ ಎಂಬ ಅನಿಲ ಉತ್ಪತ್ತಿಯಾಗಿ ಬರ್ತಾ ಇರ್ತದೆ. ಸಣ್ಣದಲ್ಲಿ ಬರಲ್ಲ, ರಾಸಿಗಟ್ಟಲೆ ಹಾಕುವಾಗ ಬರ್ತದೆ. ನೀವು ನೋಡಿ ಚರ್ಚಿಂದ ಬರುವಾಗ ಮುಂದೆ ಆ ರೌಂಡಲ್ಲಿ ಒಂದು ಸ್ವಲ್ಪ ಕಸ ಹಾಕ್ತೀರಿ, ಎಲ್ಲ ತಗೊಂಡೋಗಿ ಬಿಸಾಡ್ತೀರಿ ನೋಡಿ. ಲೀಟೇಜ್ ಒಂದು 3 ದಿವಸ ಆದರೆ ಲೀಟೇಜ್ ಬರ್ತದೆ. ಅದು ವಿಷಕರವಾದ ಅನಿಲ. ಅದಕ್ಕೆ ಬೆಂಕಿ ಬಿದ್ದರೂ ಒತ್ಕೊಳ್ತದೆ.
ಮಿಥೇನೆಂಬ ಅನಿಲ ಉತ್ಪತ್ತಿ ಆಗ್ತದೆ. ನೋಡಿ, ಈ ರೀತಿ ನಾವು ತ್ಯಾಜ್ಯಗಳನ್ನು 12 ಗಂಟೆ ಒಳಗೆ ಅದು ಫ್ರೆಶ್ ಇರುವಾಗ ತೆಗೆದ್ರೆ ಅದನ್ನು ಮರುಬಳಕೆ ಮಾಡಬಹುದು. ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಊಟಕ್ಕೆ ಒಂದು ಹೊತ್ತು ಊಟಕ್ಕೆ ಆಗ್ತದೆ. ನಾವು ಆ ಥರ ಮಾಡ್ತಾ ಇಲ್ಲ, ನಾವೆಲ್ಲ ಹೊರಗಡೆ ಬಿಸಾಡ್ತೀವಿ. ಆ ಪದ್ಧತಿಯನ್ನು ಬಿಡಬೇಕು. ನಮ್ಮ ಮನೆಯಲ್ಲಿ ಉಳಿದರೆ ಅದನ್ನು ಕಾಂಪೋಸ್ಟ್ ಮಾಡಲಿಕ್ಕೆ, ಪೈಪ್ ಕಾಂಪೋಸ್ಟ್ ಮಾಡಲಿಕ್ಕೆ ಪ್ರತಿಯೊಂದು ಮಕ್ಕಳು ನಿಮ್ಮ ತಂದೆ ತಾಯರಿಗೆ ಹೇಳಬೇಕು, ಯಾವುದೇ ಕಾರಣಕ್ಕೂ ಒಂದು ಕಸ ಹೊರಗಡೆ ಹೋಗಬಾರ್ದು ನಾಳೆಯಿಂದ. ಇದನ್ನೆಲ್ಲ ನೀವು ತೀರ್ಮಾನ ಮಾಡಿದರೆ ನಾವೆಲ್ಲ ಚರ್ಚೆ ಮಾಡ್ತೀವಿ. ಪರಿಸರದ ಬಗ್ಗೆ ಬೇಕಾಷ್ಟು ಭಾಷಣಗಳನ್ನು ಮಾಡ್ತೀವಿ, ಬೇಕಾಷ್ಟು ಗಂಟೆಗಳ ಹತ್ರ ಮಾತಾಡ್ತೀವಿ. ಆದರೆ ಕಾರ್ಯರೂಪದಲ್ಲಿ ಜೀರೋ. ಏನಾಗಿದೆ? ಆ ವಿಜಯವನ್ನು ಒಬ್ಬರು ಮಾತ್ರ ಇಡೀ ಉಳ್ಳಾಳಕ್ಕೆ ಮಾಡಿದರೆ 53,000 ಜನಸಂಖ್ಯೆ ಇರುವಂಥ ಒಬ್ಬ ವ್ಯಕ್ತಿ ಮಾಡಿದರೆ ಸಾಧ್ಯವಿಲ್ಲ. 53,000 ಜನ ನಾವು ಅದು ಮಾಡಿದರೆ ಮಾತ್ರ ಅಲ್ಲಿ ತ್ಯಾಜ್ಯ ಹಾಕೋದು. ನೋಡಿ, ನಮ್ಮ ದೊಡ್ಡ ಮಸೀದಿ ಎದುರಿಗೆ 2 ಕಡೆ ಬಿಸಾಡ್ತಾರೆ ಕಸ, ನೋಡಿದ್ದೀರಾ? ಯಾರು? ನಾವೇ ಹಾಕೋದು, ಬೇರೆ ಯಾರಲ್ಲ, ನಾವೇ ತಂದು ಹಾಕೋದಲ್ಲಿ. ಎದುರುಗಡೆ ಹಿಂದುಗಡೆ ಬಿಸಾಡ್ತಾ ಇದ್ದೆ. ನಾನು ಎಲ್ಲ ಕಡೆ ವಾಚ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಸಮಯದಲ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಉದ್ದೇಶ ಒಂದೇ, ನಮ್ಮಲ್ಲಿ ಉತ್ಪತ್ತಿಯಾಗುವ ಕೊಳಿಯುವಂಥ ತ್ಯಾಜ್ಯಗಳನ್ನು ನಮ್ಮನ್ನೆಲ್ಲೇ ಗೊಬ್ಬರ ಮಾಡಿದರೆ ಬಿಸಾಡೋ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ನಾವೆಲ್ಲರೂ ಮಕ್ಕಳು ಅದರ ಬಗ್ಗೆ ಚಿಂತನೆ ಮಾಡಬೇಕು. ನಿಮ್ಮ ತಂದೆ ತಾಯರಿಗೆ ಹೇಳಬೇಕು. Second place, Badrunisa and team, red team. Kabaddi, primary section, first place, Mohammad Afnan and team, yellow team. Second place, Mohammad Qais and team, green team. Coco boys, first place, Mohammad Afil team, red team. Second place, Mishab Ahmad and team, that is blue team. Coco girls, first place, Sufida and team, blue team. Second place, Badrunisa and team, red team. Athletic for the high school section, boys, Abdul Qadir Rais Ali, 8th standard, first place long jump, first place 400 meter, second place 800 meter. Alpas Ahmad, 10th standard, first place 100 meter, second place 400 meter, third place long jump. Mohammad Ashik, 9th standard, second place long jump, third place 200 meter, third place shot put. Ismail Mazouk, 10th standard, first place 800 meter, third place 400 meter. Umar Paraz, 10th standard, first place discus throw, first place shot put. Mohammad Muzaffar, 9th standard, second place 200 meter, third place 100 meter. Abdul Hakim, 10th standard, second place in shot put. Mohammad Irshad, 10th standard, second place in 100 meter.
standard, first place in 200 meter. Mohammad Safwan, 9th standard, second place in discus throw. Rilwan, 10th standard, third place in discus throw. High school girls. Kairunisa, 9th standard, first place in 200 meter, second place in 400 meter, third place in shot put. Ashwida, 8th standard, first place in 100 meters, third place in 200 meter, third place in long jump. Nebisa, 8th standard, first place in 800 meter. Nasima, 10th standard, second place in 800 meter, first place in 400 meter. Fatima Tafifa, 9th standard, first place in long jump, third place in 800 meter. Fatima Sumaya, 9th standard, first place in shot put. Khatijat Shabana Banu, 8th standard, second place in shot put. Mufidatul Mujiba, 9th standard, third place in 400 meter. Salamat, 8th standard, second place in 100 meter. Fatimatul Afrina, 8th standard, third place in 100 meter. Kamarunisa, 9th standard, second place in 200 meter. Swalia, 8th standard, first place in discus throw. Nasia, 10th standard, second place in discus throw. Shaima, 10th standard, third place in discus throw. Akipa, 9th standard, second place in long jump. Ashpiya, 8th standard, third place in long jump. Into 100 meter relay for the boys. First place yellow team, Ismail Mazouk and team. Second place red team, Irshad and team. Third place to the green team, Raizali and team. Into 100 meter relay for the girls. ರೈಸಲ್ಲಿ ನಿಲ್ಬೇಕು, ನಿಂತು ಡೌನ್ ಬರಲಿ. Into 100 meter relay for the girls. First place blue team, Ashwida and team. Second place yellow team, Ashpiya and team. Third place green team, Shabana and team. ಬಾ. Second place to the red team.
ಕಬಡ್ಡಿ ಕಬಡ್ಡಿ ಕುಡಿ ಕುಡಿ ಬಂದ. ಕರೀರಿ ಫಾಸ್ಟ್ ಕರೀರಿ. Coco boys, first place to the yellow team. Second place to the green team. Throw ball for the girls. First place red team. Baba. ಇದು ಬನ್ನಿ ರೈಟ್ ಸೈಡ್. ಓಡು ಓಡು ಓಡು. Coco for the girls, first place green team. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಯುತ ವಿಜಯರವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. Throw ball girls, first place red team. Second place yellow team. Single championship for the primary section. For the boys, Miss Baul Haq 6th standard. For the girls primary, Sharifa Bano from 7th standard. ಓಡು ಓಡು ಓಡು. ಚಾಂಪಿಯನ್ಶಿಪ್ ಕ್ಲಾಪ್ಸ್ ಕೊಡಿ. Single championship for the high school boys, Abdul Qadir Rais Ali 8th standard. From the girls, Khairunisa 9th standard. Team championship for the primary section. First place to the blue team. Team championship goes to blue team. Second place for the red team. Team championship for the high school section. First place to the red team. ಧನ್ಯವಾದಗಳು ಸರ್. ಈ ಚಾಂಪಿಯನ್ಶಿಪ್ ಟೀಮನ್ನು ನಮ್ಮ ಮುಖ್ಯ ಅಧಿಕಾರಿಗಳಾದಂಥ ಶ್ರೀಯುತ ಅಬ್ದುಲ್ ಲತೀಫ್ ಸರ್. ನೆಕ್ಸ್ಟ್ ಯಾವುದು? 2019-20 ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ನಫೀಸತ್ತುಲ್ ಮಿಶ್ರಿಯಾ 7ನೇ ತರಗತಿ ಲಘು ಸಂಗೀತದಲ್ಲಿ ಪ್ರಥಮ, ಉಮ್ಮು ಸಲ್ಮಾ 6ನೇ ತರಗತಿ ಕನ್ನಡ ಕಂಠಪಾಠ ಪ್ರಥಮ ಸ್ಥಾನ. ಬೇಗ ಬನ್ನಿ, ಹೆಸರು ಕರೆದು ರೂಢಿ ಬನ್ನಿ. ಸುಹಾ ಫಾತಿಮಾ 4ನೇ ತರಗತಿ ಉರ್ದು ಕಂಠಪಾಠ ಪ್ರಥಮ ಸ್ಥಾನ. ಮರಿಯಮ್ಮ ತಮನ್ನ ಮತ್ತು ಬಳಗ ದೇಶಭಕ್ತಿ ಗೀತೆ ಪ್ರಥಮ ಸ್ಥಾನ. ಸುಹಾ ಫಾತಿಮಾ ಮತ್ತು ಬಳಗ ಕಿರಿಯ ವಿಭಾಗದ ಕವಾಲಿ ಪ್ರಥಮ ಸ್ಥಾನ. ಫಾತಿಮಾ ನೈಮಾ ಮತ್ತು ಬಳಗ ಹಿರಿಯ ವಿಭಾಗದ ಕವಾಲಿ ಪ್ರಥಮ ಸ್ಥಾನ. ಅದೇ ರೀತಿ ಹೋಬಳಿ ಮಟ್ಟದ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಪ್ರಾಥಮಿಕ ಮತ್ತು ಶಶಿಕಲಾರವರನ್ನು ಬಂದಿದ್ದಾರೆ, ಅವರನ್ನು ಗುರುತಿಸಿ ಅವರಿಗೆ ಸ್ವಾಗತಿಸ್ತೇನೆ. ಹಾಗೆಯೇ ನನ್ನ ಆತ್ಮೀಯ ಮಿತ್ರ ಖಾಲಿದ್, ನಮ್ಮ ಮೊನ್ನೆ ಎಲ್ಲ ಸ್ಪೋರ್ಟ್ಸಿನ ರೂವಾರಿ ಖಾಲಿದ್ರವರಿದ್ದಾರೆ ಹಜರತ್ ಶಾಲೆಯ, ಅವರಿಗೂ ಸ್ವಾಗತ ಬಯಸ್ತೇನೆ. ಹಾಗೆಯೇ ನಮಗೆ ಇವತ್ತಿನ ಈ ವ್ಯವಸ್ಥೆಗೆ ವಿದ್ಯಾರ್ಥಿಗಳಿಗೆ ಸಹಕಾರ, ಊಟದ ವ್ಯವಸ್ಥೆಗೆ ಸಹಕಾರ ಮಾಡಿ ಪ್ರೋತ್ಸಾಹಕವಾಗಿ ನಜ್ರತ್ ರಬೀಬಾ 9ನೇ ತರಗತಿ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಮಕ್ಕಳ. ನೆಕ್ಸ್ಟ್ ಕಾಲ್ ಮಾಡಿ. ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು UK ಇಬ್ರಾಹಿಂರವರು ವಿತರಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ವತಿಸಿ ಪ್ರಮಾಣ ಪತ್ರ ಪಡೆದ ವಿದ್ಯಾರ್ಥಿಗಳು ನಜ್ರತ್ ರಬೀಬಾ 9ನೇ ತರಗತಿ, ಆಯಿಷಾ ಶೈಮಾ 9ನೇ ತರಗತಿ. ಮುಂದಿನದಾಗಿ ಪ್ರಗತಿಪರ ಸೇವಾ ಸಂಸ್ಥೆ ಮಂಡ್ಯ 17ನೇ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಮ್ಮ ಶಾಲೆಯಿಂದ ಮೊಹಮ್ಮದ್ ಆಶಿಕ್ 2ನೇ ತರಗತಿ, ಫಾತಿಮಾ 3ನೇ ತರಗತಿ, ಮೊಹಮ್ಮದ್ ಅಫ್ತಾಬ್ 5ನೇ ತರಗತಿ, ಆಯಿಷಾ ಫಾಯಿಮಾ 5ನೇ ತರಗತಿ, ಮರಿಯಮ್ಮ ಹಬೀಬ್ 5ನೇ ತರಗತಿ, ಆಯಿಷತ್ತುಲ್ ಶಿಫಾನ್ 5ನೇ ತರಗತಿ, ತರಗತಿ, ರಮೀಜಾ 6ನೇ ತರಗತಿ, ಮಾಹಿರಾ 6ನೇ ತರಗತಿ, ಝೈನಬಾ ಜುಲ್ಫಾ 7ನೇ ತರಗತಿ,
ಅಫ್ರಿನಾ GH 7ನೇ ತರಗತಿ, ಜೈನಬಾ ಜುಲ್ಫಾ 7ನೇ ತರಗತಿ, ಸುಫೈದಾ 7ನೇ ತರಗತಿ, ಮರಿಯಮ್ಮ ತಮನ್ನಾ 7ನೇ ತರಗತಿ, ಮೊಹಮ್ಮದ್ ಆಫೀಲ್ 8ನೇ ತರಗತಿ. ಬಹುಮಾನವಿದ್ದವರು ಆದಷ್ಟು ಬೇಗ ಬನ್ನಿ ಮಕ್ಕಳ. ನಶೀಫಾ 8ನೇ ತರಗತಿ, ಹೆಸರು ಕರೀಲಿಲ್ಲ, ಓಡಿ ಬಾ. ಬಿ ನೇಹಾ 9ನೇ ತರಗತಿ, ಬಿ ನೇಹಾ 9ನೇ ತರಗತಿ, ಲುಬಾಬಾ 9ನೇ ತರಗತಿ, ನಬಿಯಾ ತಸ್ಲೀಂ 9ನೇ ತರಗತಿ, ಅನಸ್ ರೆಹಮಾನ್ 10ನೇ ತರಗತಿ, ಆಯಿಷತುಲ್ ಆಫಿಯಾ 5ನೇ ತರಗತಿ, ಉಮ್ಮು ಕುಲ್ಸ್ 9ನೇ ತರಗತಿ. ಅದೇ ರೀತಿ ಚಿತ್ರಕಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ 15ನೇ ಸ್ಥಾನದೊಂದಿಗೆ ರಾಜ್ಯ ಕಲಾರತ್ನ ಪ್ರಶಸ್ತಿಯನ್ನು ಪಡೆದ ವಿದ್ಯಾರ್ಥಿ ಚಿನ್ಮಯ್. ಎರಡನೇ ತರಗತಿ ಅಲ್ಲಿ ಕ್ಲಾಸ್ ಟೀಚರ್ಸ್ನವರು ಆ ಮಕ್ಕಳನ್ನು. ಅಭಿನಯ ಗೀತೆ 3 ಮತ್ತು 4ನೇ ತರಗತಿ, ಖತೀಜಾ ರಜೀನಾ 3ನೇ ತರಗತಿ, ಮಿಯಾ ಶರೀನ್ 4ನೇ ತರಗತಿ, ಮುಜೀಬಾ 4ನೇ ತರಗತಿ. ಮುಗಿಲಿಲ್ಲ, ಬನ್ನಿ. ಅದೇ ರೀತಿ ಛದ್ಮವೇಷ 1 ಮತ್ತು 2ನೇ ತರಗತಿ, ಖತೀಜಾ ಫಾಯಿಜಾ 2ನೇ ತರಗತಿ, ಫಾತಿಮಾ ಮುಜೀಬಾ 4ನೇ ತರಗತಿ. ಯಾರು? ಖತೀಜಾ ಫಾಯಿಜಾ. ಅಲ್ಲಿ ಖತೀಜಾ ಫಾಯಿಜಾ ಯಾರು? ಖತೀಜಾ ಫಾಯಿಜಾ ಆಚೆ. ಛದ್ಮವೇಷ 3ನೇ ಮತ್ತು 4ನೇ ತರಗತಿ, ಅಹಮದುಲ್ ಕಬೀರ್ ರಿಫಾಯ್. ವಿದ್ಯಾರ್ಥಿಗಳು ನನ್ನ ಹತ್ರ ಬನ್ನಿ. ಇಲ್ಲಿ ಬನ್ನಿ. ಹೆಸರೆಂತ? ಅಹಮದುಲ್ ಕಬೀರ್ ರಿಫಾಯ್ ಯಾರು? ಬರ್ತಾನೆ, ಮುಂದೆ ಕರೀರಿ, ಮುಂದೆ ಕರೀರಿ. ಟೀಚರ್ಸ್ನವರು ಚಿಕ್ಕ ಮಕ್ಕಳನ್ನು ಸ್ವಲ್ಪ ಕಳಿಸಿಬಿಡಿ ಬೇಗ. ಕಬೀರ್ ರಿಫಾಯ್. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕರೀಂ ಯೋಚರ್ ಅವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ಫಾತಿಮಾ ಮನ್ನಾ. ಛದ್ಮವೇಷ 5ರಿಂದ 7ನೇ ತರಗತಿ, ಫಾತಿಮತ್ತುಲ್ ನೈಜಾ 6ನೇ ತರಗತಿ, ಅಮೀನಾ ರಮೀಜಾ 6ನೇ ತರಗತಿ. ನೈಜಾ ಸನಾ. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕರೀಂ ಯೋಚರ್ ಅವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. ಆಮಿನಾ ರಮೀಜಾ. ಚಿತ್ರಕಲೆ ಮೊಹಮ್ಮದ್ ಫಹಾದ್ 2ನೇ ತರಗತಿ, ಮೊಹಮ್ಮದ್ ಫಹಾದ್ 2ನೇ ತರಗತಿ, ಅಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕಳಿಸಬೇಕು. 2ನೇವರು, 1ನೇವರು, 3ನೇವರು. ಮೊಹಮ್ಮದ್ ಫಹಾದ್ 2ನೇ ತರಗತಿ, ಮೊಹಮ್ಮದ್ ಆಶಿಕ್ 2ನೇ ತರಗತಿ, ಫರಾಜ್ ಹುಸೇನ್ 2ನೇ ತರಗತಿ. ಹಲೋ. ಚಿತ್ರಕಲೆ 3 ಮತ್ತು 4ನೇ ತರಗತಿ, ಮಿಗ್ದಾದ್ ಫಾರಿಶ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಲತೀಫ್ ರವರು ವಿತರಿಸಬೇಕು ಅಂತ ಕೇಳಿಕೊಳ್ತೇನೆ. ಮಿಗ್ದಾದ್ ಫಾರಿಶ್, ಲಾಮಿಯಾ ಶರೀನ್, ನಬಿ ಸರಿಕತ್ತುಲ್ ತಬಸುಮ 4ನೇ ತರಗತಿ. ಚಿತ್ರಕಲೆ 5ರಿಂದ 7ನೇ ತರಗತಿ, ಮೊಹಮ್ಮದ್ ಉಮರ್ ಕೈಸ್ 6ನೇ ತರಗತಿ, ಫಾತಿಮತ್ ಫಜ್ಲಿನಾ 7ನೇ ತರಗತಿ, ಜೈನಬಾ ಜುಲ್ಫಾ 7ನೇ ತರಗತಿ. ಮೊಹಮ್ಮದ್ ಉಮರ್ ಕೈಸ್, ಫಾತಿಮತ್ ಫಜ್ಲಿನಾ, ಜೈನಬಾ ಜುಲ್ಫಾ. ಫಜ್ಲಿನಾ, ಜುಲ್ಫಾ. ಜಾನಪದ ಗೀತೆ ಫಾತಿಮಾ ನೈಮಾ 7ನೇ ತರಗತಿ, ಫಾತಿಮಾ ಶಾಯಿನಾ 7ನೇ ತರಗತಿ, ನಫೀಸತ್ತುಲ್ ಮಿಸ್ರಿಯಾ 7ನೇ ತರಗತಿ. ಶಾಯಿನಾ, ಫಾತಿಮತ್ತುಲ್ ಮಿಸ್ರಿಯಾ. ಪ್ರಬಂಧ ಸ್ಪರ್ಧೆ ಮರಿಯಮ್ಮ ತಮನ್ನಾ 7ನೇ ತರಗತಿ, ದ್ವಿತೀಯ ಜೈನಬಾ ಜುಲ್ಫಾ 7ನೇ ತರಗತಿ, ತೃತೀಯ ಆಯಿಷತ್ ಅಫ್ರಿನಾ GH 7ನೇ ತರಗತಿ. ಮರಿಯಮ್ಮ ತಮನ್ನಾ ಪ್ರಥಮ. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾಂಟ್ರಾಕ್ಟರ್ ಮೊಹಮ್ಮದ್ ಯೋಚರ್ ಅವರು ನೀಡಿ. ರಸಪ್ರಶ್ನೆ
ಅಫ್ರಿನಾ GH ಬಳಗ ಗ್ರೀನ್ ತಂಡ. ರಸಪ್ರಶ್ನೆ ದ್ವಿತೀಯ ಸುಫೇದಾ ಬಳಗ ಬ್ಲೂ ತಂಡ. ತೃತೀಯ ನೈಮಾ ಬಳಗ ಯೆಲ್ಲೋ ತಂಡ. ಅಫ್ರಿನಾ GH ಗ್ರೀನ್ ಪ್ರಥಮ, ಸುಫೇದಾ ಬಳಗ ಬ್ಲೂ. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು MH ಇಬ್ರಾಹಿಂರವರು ನೀಡಬೇಕು ಎಂದು ಕೇಳಿಕೊಳ್ತೇನೆ. ನಾಡಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬ್ಲೂ ತಂಡ ಫಾತಿಮಾ ಶಾಯಿನಾ ಬಳಗ. ಬ್ಲೂ ತಂಡ ನಾಡಗೀತೆ ಪ್ರಥಮ. ದ್ವಿತೀಯ ಯೆಲ್ಲೋ ತಂಡ ಫಾತಿಮಾ ನೈಮಾ ತಂಡ. ಗ್ರೀನ್ ತೃತೀಯ ರಾಷ್ಟ್ರಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬ್ಲೂ ತಂಡ ಫಾತಿಮಾ ಶಾಯಿನಾ ಬಳಗ. ದ್ವಿತೀಯ ಯೆಲ್ಲೋ ತಂಡ ಫಾತಿಮಾ ನೈಮಾ ಬಳಗ. ತೃತೀಯ ಗ್ರೀನ್ ತಂಡ ಫಾತಿಮಾ ಆಯಿಷತ್ ಅಫ್ರಿನಾ GH ತಂಡ. ಫಸ್ಟ್ ಬ್ಲೂ, ದ್ವಿತೀಯ ಯೆಲ್ಲೋ, ತೃತೀಯ ಗ್ರೀನ್. ಧನ್ಯವಾದಗಳು. ಮೂರನೇ ತರಗತಿ ಸಹನಾ ಬಸವರಾಜ್. ನಾಲ್ಕನೇ ರಮೀಜಾ ಬಾನು. ಐದನೇ ತರಗತಿ ಆಯಿಷಾ ರೈಫಾ. ಏಳನೇ ತರಗತಿ ಆರನೇ ತರಗತಿ ಫಾತಿಮಾ ರಫಿಯಾ. ಏಳನೇ ತರಗತಿ ಮೊಹಮ್ಮದ್ ಮುಫಿನುದ್ದೀನ್ ಅಫ್ರಾಜ್. ಇನ್ ಹೈಸ್ಕೂಲ್ ಅಲ್ಲಿ ಲೇಟ್ ಮಾಡ್ತಾರೆ, ಸರಿ ಕೊಡಿ. ಹೈಸ್ಕೂಲ್ ಗೊತ್ತಲ್ಲ, ಇಲ್ಲಿಂದ ಬಸ್ಲಿಕ್ಕೆ ಅಂತ, ಇಲ್ಲಿಂದ ಸ್ಟಾರ್ಟ್. ಪ್ರೌಢಶಾಲಾ ವಿಭಾಗ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಹುಮಾನ ಪಡೆದುಕೊಳ್ಬೇಕು. ಪ್ರೌಢಶಾಲಾ ವಿಭಾಗದವರು ಎದ್ದೇಳಿ. ಬಹುಮಾನ ಮತ್ತೆ ಅಲ್ಲಿ ಪ್ರೈಸ್ ಇಲ್ಲ, ಅವರನ್ನು ಇಲ್ಲೇ ಕೂತ್ಕೊಳಿಸ್ತೇನೆ. ಚಪ್ಪಾಳೆ ಎಷ್ಟು ಬೇಕಾದ್ರೂ ತೆಗಿಬೇಕು. ರಾಷ್ಟ್ರಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಯೆಲ್ಲೋ ತಂಡದವರು ಪಡೆದಿದ್ದಾರೆ. ರಬೀಬಾ ಬಳಗ. ದ್ವಿತೀಯ ಸ್ಥಾನ ರೆಡ್ ತಂಡದವರು ಪಡ್ಕೊಂಡಿದ್ದಾರೆ. ಮುಫ್ಸಿನಾ ಬಳಗ. ಥರ್ಡ್ ಗ್ರೀನ್ ತಂಡದವರು ಅಸ್ಮಾ ಮತ್ತು ಬಳಗ. ನಾಡಗೀತೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ರೆಡ್ ತಂಡದವರು ನಸಿಯಾ ಬಳಗ. ಸೆಕೆಂಡ್ ಗ್ರೀನ್ ತಂಡದವರು ತೌಸಿನಾ ಬಳಗ. ನೆಕ್ಸ್ಟ್ ಕರಿ ಥರ್ಡ್ ಯೆಲ್ಲೋ ಶೈಮಾ ಬಳಗ. ಛದ್ಮವೇಷ ಪ್ರಥಮ ಸ್ಥಾನ ರಬೀಬಾ 9ನೇ ತರಗತಿ. ದ್ವಿತೀಯ ಅಫೀಜಾ 9ನೇ ತರಗತಿ. ತೃತೀಯ ಮುಜಾಫರ್ 9ನೇ ತರಗತಿ. ರಸಪ್ರಶ್ನೆ ಗ್ರೀನ್ ಖತೀಜಾ ಶಬನಾ ಬಾನು. ತೃತೀಯ ಬ್ಲೂ ತಂಡದವರು ಅಫೀಜಾ ಮತ್ತು ಬಳಗ. ರಸಪ್ರಶ್ನೆ ಖತೀಜಾ ಶಬನಾ ಬಾನು, ಅಕೀಫಾ, ಅಫೀಜಾ. ಅಫೀಜಾ ಎಲ್ಲಿದ್ದಾಳೆ? ಅಫೀಜಾ ಚಿತ್ರಕಲೆಯಲ್ಲಿ ಪ್ರಥಮ ಸ್ಥಾನ ಅಕೀಫಾ ಪ್ರಥಮ. ದ್ವಿತೀಯ ಮೊಹಮ್ಮದ್ ಮುಬಾರಕ್ 8ನೇ ತರಗತಿ. ತೃತೀಯ ನಶೀಫಾ 8ನೇ ತರಗತಿ. ಚಿತ್ರಕಲೆ ಪ್ರಥಮ ಅಕೀಫಾ 9ನೇ ತರಗತಿ. ದ್ವಿತೀಯ ಮೊಹಮ್ಮದ್ ಮುಬಾರಕ್ 8ನೇ ತರಗತಿ. ನಶೀಫಾ 8ನೇ ತರಗತಿ. ಬಹುಮಾನವನ್ನು ರಫೀಕರ್ ಅವರು ವಿತರಿಸಬೇಕು. ತೃತೀಯ ಸ್ಥಾನ ಖೈರುನಿಸಾ 9ನೇ ತರಗತಿ. ಖೈರುನಿಸಾ 9ನೇ ತರಗತಿ. ಪ್ರಬಂಧ ಪ್ರಥಮ ಸ್ಥಾನವನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಆಯಿಷಾ ಶೈಮಾ 9ನೇ ತರಗತಿ. ಶೈಮಾ 10ನೇ ತರಗತಿ. ಆಯಿಷಾ ಶೈಮಾ 9ನೇ ತರಗತಿ. ಶೈಮಾ 10ನೇ ತರಗತಿ. ದ್ವಿತೀಯ ಸ್ಥಾನ ಉಮ್ಮು ಕುಲ್ಸ್ 9ನೇ ತರಗತಿ. ತೃತೀಯ ಸ್ಥಾನ ಮುಫ್ಸಿನಾ 10ನೇ ತರಗತಿ. ಫಾಸ್ಟ್ ಕರಿ ಮಾತಾಡ್ಲಿಕ್ಕಿದ್ದಾರೆ. ಫಾಸ್ಟ್ ಕರಿ. ಅದೇ ರೀತಿ ಕೈ ಬರಹದಲ್ಲಿ 8ನೇ ತರಗತಿಯಿಂದ ಸ್ವಾಲಿಹಾ 8ನೇ ತರಗತಿ ಸ್ವಾಲಿಹಾ. 9ನೇ ತರಗತಿ ಹುಡುಗರ ವಿಭಾಗದಲ್ಲಿ ಸಂಶುದ್ದೀನ್. 9ನೇ ತರಗತಿ ಹುಡುಗಿಯರ ವಿಭಾಗದಲ್ಲಿ ರುಕ್ಯಾ ನೈದಾ. 10ನೇ ತರಗತಿ ನಫೀಸತ್ತುಲ್ ಮಿಶ್ರಿಯಾ ಅಫೀಫಾ.
ಧನ್ಯವಾದಗಳು. ಶಾಲಾ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು 70-80% ಮುಗಿದು ವಾರ್ಷಿಕೋತ್ಸವದ ಸಂಭ್ರಮ ಇವತ್ತು ಸಂಭ್ರಮ ಆದರೆ ಇನ್ನು ಮುಂದಕ್ಕೆ ಪುನರಾವರ್ತನೆ ಮತ್ತು ಪರೀಕ್ಷೆ ಎಂಬ ಶಿಕ್ಷೆ. ನಿತ್ಯ ಓದುವವರಿಗೆ ಪರೀಕ್ಷೆ ಶಿಕ್ಷೆ ಆಗುವುದಿಲ್ಲ, ಆದರೆ ದಿನನಿತ್ಯ ಓದದೇ ಇದ್ದವರಿಗೆ ಪರೀಕ್ಷೆ ಎನ್ನುವುದು ಕಠಿಣ ಸವಾಲು. ಅಂತಹ ಸವಾಲಿನ ದಿನಕ್ಕೆ ಇನ್ನು ತಯಾರಾಗಲಿಕ್ಕಿದೆ ನಾವೆಲ್ಲರೂ. ಅಂತಹ ನೀವೆಲ್ಲ ಮುಂದೆ ಒಳ್ಳೆಯದಾಗಿ ಓದಿ ಉತ್ತಮ ಅಂಕವನ್ನು ಪಡೆದು ಭವಿಷ್ಯದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ನಾಗರಿಕರಾಗಿ ಎನ್ನುವಂತಹ ಶುಭಾಶಯವನ್ನು ಸಲ್ಲಿಸ್ತಾ, KMK ಮಂಜನಾಡಿಯವರು ತುಂಬ ಆತ್ಮೀಯರು. ಅವರ ಕರೆಗೆ ಹೋಗೊಟ್ಟು ಬರದೇ ಇರಲಿಕ್ಕೆ ಅನಿವಾರ್ಯ ಆಗುವುದೇ ಇಲ್ಲ. ಯಾಕೆಂದರೆ ನಮ್ಮ ಹೊಸಕುರಲ್ ಬಳಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಮೊನ್ನೆ ಸೌಹಾರ್ದ ಕ್ರಿಸ್ಮಸ್ ಸಂಗಮಕ್ಕೆ ಅವರು ಬಂದಿದ್ದರು. ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಸಹಕಾರ ಕೊಡ್ತಾರೆ, ಸಂಘಟಕರಾಗಿ ಬಂದು ಸಹಕಾರ ಕೊಡ್ತಾರೆ, ಹೊಸಕುರಲ್ ಬಳಗದ ಸದಸ್ಯರಾಗಿ ಬಂದು ವೇದಿಕೆಯ ಮುಂಭಾಗದಲ್ಲಿದ್ದು ನಮಗೆ ಸಹಕಾರ ಕೊಡ್ತಾರೆ. ಕಲಿಕೆಯಲ್ಲಿ, ಕ್ರೀಡೆಯಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಮುಖ್ಯ ಶಿಕ್ಷಕರು KMK ಮಂಜನಾಡಿಯವರು ಹೇಗೆ ಮುಂದೆಯೋ ಇಲ್ಲಿಯ ವಿದ್ಯಾರ್ಥಿಗಳು ಹಾಗೆ ಮಂಜನಾಡಿ ಸರ್ ಅವರು ಎಲ್ಲಿ ಯಾವ ವೇದಿಕೆಯಲ್ಲೂ ಬಹಳ ಉತ್ತಮವಾಗಿ ಸ್ಫುಟವಾಗಿ ಮಾತನಾಡುವವರು. ನಾನು ಹೋಗ್ತಾ ಇರುವ ಎಲ್ಲ ಶಾಲೆಗಳಿಗಿಂತ ಹೆಚ್ಚು ಉತ್ತಮವಾಗಿ ಮಾತನಾಡುವ ವಿದ್ಯಾರ್ಥಿಗಳಲ್ಲಿ ಕಂಡಿದ್ದೇನೆ. ಹೀಗೆ ಇದು ಮಾತ್ರ ಅಲ್ಲ, ಕೃಷಿಯನ್ನು ಮಾಡೋದು ಹೇಗೆ, ಪರಿಸರ ಜ್ಞಾನ ಹಾಗೂ ಪರಿಸರದ ಪ್ರಜ್ಞೆಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳು ಅವರು ಇಟ್ಟುಕೊಂಡಿದ್ದಾರೆ. ಈ ಎಲ್ಲ ವಿಷಯಗಳಲ್ಲಿ ಅವರನ್ನು ಅಭಿನಂದಿಸುತ್ತಾ ವಿದ್ಯಾರ್ಥಿಗಳು ಮುಂದಕ್ಕೆ ಬರಬೇಕು, ಮುಂದೆ ಅವರು ನಿಮಗೊಂದು ಮಾದರಿ ಆಗಬೇಕು, ಹಾಗೆ ನೀವು ಮುಂದಕ್ಕೆ ಬೆಳೆಯಬೇಕು ಅಂತ ಹೇಳುತ್ತಾ ಮುಂದಿನ ಬರುವ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದು SSLCಯಲ್ಲಿ 100 ಫಲಿತಾಂಶ ಪಡೆಯಬೇಕು, ಅದಕ್ಕೆ ತೌಫೀಕ್ ಕೊಡಲಿ ಮರಮಾನ್ಕೊಂಡು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಆಖರದಾವ ಅಲ್ಹಮ್ದುಲಿಲ್ಲಾಹ್. ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ಬಹಳ ಒಂದು ಸಂಭ್ರಮದ ದಿನ. ಶಾಲಾ ವಾರ್ಷಿಕೋತ್ಸವ ಎಂದರೆ ಒಂದು ಹಬ್ಬ. ಆ ಹಬ್ಬವು ನಮ್ಮ ಈ ಹಲಕೋಟ ಪರಿಸರದ ಈ ಹಲಕೋಟೆ ಶಾಲೆಯಲ್ಲಿಯ ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತದೆ. ಈ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಹಾಗೂ ನಮ್ಮ ಈ ಮುಂದಿನ 2019-2020 ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 100ಕ್ಕೆ 100 ತೇರ್ಗಡೆಗೊಂಡು ನಮ್ಮ ಶಾಲೆಗೆ ಉತ್ತಮ ಫಲಿತಾಂಶವನ್ನು ತರಬೇಕೆಂದು ಶುಭ ಹಾರೈಸಿದ ಎಲ್ಲರಿಗೂ ವಂದಿಸುತ್ತೇನೆ. ನೀವು ಮೊನ್ನೆ ನಿಮ್ಮದು ಮಕ್ಕಳು 4 ಮಧ್ಯಗಳ ಗೋಡೆಯಲ್ಲಿ ಕಲಿತಿದ್ದ ಮಕ್ಕಳು ಮೊನ್ನೆ ದೈಹಿಕ ಶಿಕ್ಷಣದ ಅದರಲ್ಲೂ ಸಹ ಭಾಗವಹಿಸಿ ಹಲವಾರು ಪ್ರೈಸ್ಗಳನ್ನು ತಂದಿದ್ದೀರಿ. ಇವತ್ತು ನೀವು ಶಾಲಾ ವಾರ್ಷಿಕೋತ್ಸವದಲ್ಲಿದ್ದೀರಿ. ಇಲ್ಲಿ ನಿಮ್ಮಲ್ಲಿರುವಂಥ ಕಲೆ, ನಿಮ್ಮಲ್ಲಿರುವಂಥ ಇದನ್ನು ಗುರುತಿಸುವಂಥ ಈ ಶಾಲಾ ವಾರ್ಷಿಕೋತ್ಸವ ಇದರಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಅದೇ ಪ್ರಕಾರ ಈ ವರ್ಷದ 19-20ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಎಲ್ಲರೂ ಪಾಸಾಗಿ ಈ ಶಾಲೆಗೆ 100ಕ್ಕೆ 100 ಫಲಿತಾಂಶ ತರಬೇಕು, ನೀವು ತರುತ್ತೀರಿ ಎಂಬ ವಿಶ್ವಾಸದೊಂದಿಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳಿಗೆ ಆಗಮಿಸುವ ಎಲ್ಲ ಆತ್ಮೀಯ ವಿದ್ಯಾಭಿಮಾನಿಗಳೆಲ್ಲರಿಗೂ ವಂದನೆಗಳು. ಇಂದಿನ ಈ ಶುಭ ದಿನವಾದ ಶಾಲಾ ಹಬ್ಬದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ನಡೆಯಲು ಸಹಕರಿಸಿದ ಉಪಾಧ್ಯಕ್ಷರಾದ ಟ್ರಸ್ಟಿನ ಹಾಜಿ UK ಇಬ್ರಾಹಿಂ ರವರಿಗೆ, ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳು. ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿ ಮಕ್ಕಳಿಗೆ ಶುಭವನ್ನು ಹಾರೈಸಿದ ಹಾಗೂ ವೇದಿಕೆಯನ್ನು ಅಲಂಕರಿಸಿ ಮನದಾಳದಿಂದ ಶುಭವನ್ನು ಹಾರೈಸಿದ ಎಲ್ಲ ಅತಿಥಿಗಳಿಗೂ ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಮನದ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ನಾವು ನೀಡಿದ ಸನ್ಮಾನವನ್ನು ಪ್ರೀತಿಪೂರ್ವಕ ಸ್ವೀಕರಿಸಿದ ನಮ್ಮ ಆತ್ಮೀಯರಾದ ಶ್ರೀ ವಿಜಯರವರು ಹಾಗೂ ನಗರಸಭೆಯ ಮುಖ್ಯಾಧಿಕಾರಿ ಶ್ರೀ ರಾಯಪ್ಪನವರು ಹಾಗೂ ಗ್ರೇಷಿ ಮೇಡಮ್ನವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು.